ಚಪ್ಪಾಳಿ ತಟ್ಟೋಣ ನಮ್ಮ ಕಲಾವಿದರಿಗೆ. ಈಗ ಬಸವಗುರುಗೆ ಅರ್ಚನೆ ಪುಷ್ಪಾರ್ಚನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಎಲ್ಲ ಪರಮ ಪೂಜ್ಯರು, ಜಗದ್ಗುರುಗಳು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಮತ್ತು ಶಾಸಕರುಗಳು ಮತ್ತು ವೇದಿಕೆ ಮೇಲೆ ಗಣ್ಯಾತಿಗಣ್ಯರು ಈಗ ಬಸವಗುರುಗೆ ಪುಷ್ಪಾರ್ಚನೆಯನ್ನು ಮಾಡಬೇಕು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿ ದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಶರಣೋ ಶರಣಾರ್ಥಿ. ಈಗ ಸ್ವಾಗತ ಡಾಕ್ಟರ್ ಗಂಗಾಂಬಿಕಕ್ಕ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿ ಬಸವ ಪೀಠದ ಮೇಲೆ ಆಸೀನರಾಗಿರುವ ಸರ್ವ ಪೂಜ್ಯರಿಗೂ ಗಣಮಾನ್ಯರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಅನಂತ ಶರಣೋ ಶರಣಾರ್ಥಿ. ತಾವೆಲ್ಲರೂ ಹೇಳಬೇಕು, ಶರಣೋ ಶರಣಾರ್ಥಿ. ಶರಣ ಬಂಧುಗಳೇ, ಇವತ್ತಿನ ದಿವಸ ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬಸವ ಕಲ್ಯಾಣ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಹಾಗೂ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನಾ ಮಾಡಿದ ಪೂಜೆ ಫಲ ಅಂತಿಂತಲ್ಲ, ನಾ ಪೂಜಿಸಿದ ಫಲ ಕೊಟ್ಟು ಕೊಟ್ಟು ತೀರದೆ ನಿಂತಿತ್ತು ನೋಡ ಎಂಬ ವಚನದ ಆಶಯದಂತೆ ಶಿಕ್ಷಣವನ್ನೇ ಪೂಜೆಯನ್ನಾಗಿ ಕಲ್ಯಾಣ ಕರ್ನಾಟಕದ ಶಿಕ್ಷಣ ಮಹರ್ಷಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪದ ಅಧ್ಯಕ್ಷರಾದ ಪೂಜ್ಯಶ್ರೀ ನಾಡೋಜ ಬಸವಲಿಂಗ ಪಟ್ಟದ್ದೇವರಿಗೆ ತಮ್ಮೆಲ್ಲರ ವತಿಯಿಂದ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಡೊಳ್ಳಿನ ವಾದ್ಯದವರು ತಾವು ತುಂಬಾ ಚೆನ್ನಾಗಿ ತಮ್ಮ ಮೇಳ ಸಮೇತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಾಗತ ಮಾಡಿದಿರಿ. ಎಲ್ಲ ಮೇಳದವರಿಗೆ ಧನ್ಯವಾದಗಳು ಸರ್. ನಿಮ್ಮ ಡೊಳ್ಳಿನ ವಾದ್ಯ ಜೊತೆಗೆ ಸ್ವಾಗತ ಬಯಸಿದ್ದೀರಿ, ನಿಮಗೆ ಧನ್ಯವಾದ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಳಾತಳಕ್ಕೆ ಶುಭ ಕಲ್ಯಾಣ, ಮನುಜ ಮಂಗಳದ ಕಲ್ಯಾಣ, ಭಕ್ತಿ ಸತಿ ವಿವಾಹ ಕಲ್ಯಾಣವೆಂದು ಪ್ರೌಢದೇವರಾಯನ ಮಹಾಮಂತ್ರಿ ಲಕ್ಕಣ್ಣ ದಂಡೇಶ ಹೇಳುತ್ತಾನೆ. 12ನೇ ಶತಮಾನದಲ್ಲಿ ಜಗತ್ ಕಲ್ಯಾಣದ ಮಹಾಜ್ಯೋತಿಯನ್ನು ಇಡೀ ಜಗತ್ತಿಗೆ ಬೆಳಗಿಸಿ ತೋರಿದ ಈ ಪವಿತ್ರ ಭೂಮಿಯ ಯುಗದ ಮಹಾನಾಯಕರಾದ ಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿ ವಿಶ್ವಕ್ಕೆ ಮಾನವ ಕುಲದ ಮಹಾನಾಯಕನನ್ನು ಗುರುತಿಸಿಕೊಟ್ಟ ಸಿದ್ಧ ಶರಣ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೀನ ದಲಿತರ, ಹೆಣ್ಣು ಮಕ್ಕಳ, ಅಬಲೆಯರ, ಅಸಹಾಯಕರ ಆಶಾಕಿರಣರಾದ ಸನ್ಮಾನ್ಯ ಶರಣ ಶ್ರೀ ಸಿದ್ದರಾಮಯ್ಯನವರಿಗೆ ಈ ಪವಿತ್ರ ಅವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದ ವತಿಯಿಂದ ಹಾರ್ದಿಕ ಹಾರ್ದಿಕ ಕಲ್ಯಾಣ ಕರ್ನಾಟಕದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರಬೇಕು. ಶರಣ ಬಂಧುಗಳೇ, ಈ ಒಂದು ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿ ಪೀಠಾಧ್ಯಕ್ಷರು ಬಸವ ಧರ್ಮ ಪೀಠ ಕೂಡಲ ಸಂಗಮ ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ
ಶ್ರೀ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು, ಪಂಚಮಸಾಲಿ ಜಗದ್ಗುರು ಸಂಸ್ಥಾನ ಮಠ ಕೂಡಲ ಸಂಗಮ ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಾರ್ಕೂಡಿನ ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ಮಾನೇಪ್ರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಗುರು ಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮಾನೇಪ್ರ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಸಿದ್ಧಲಿಂಗೇಶ್ವರ ವಿರಕ್ತ ಮಠ ಸೊನ್ನ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಬಸವ ಯೋಗಾಶ್ರಮದ ಡಾಕ್ಟರ್ ಸಿದ್ದರಾಮ ಶರಣರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪೂಜ್ಯ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳವರಿಗೂ ಹಾಗೂ ನಮ್ಮ ಗುರುಬಸವ ಪಟ್ಟದ್ದೇವರಿಗೂ ಹಾಗೂ ಎಲ್ಲ ಬಸವ ಪೀಠದ ಮೇಲೆ ಆಸೀನರಾಗಿರ್ತಕ್ಕಂಥ ಹರಗುರು ಚರಮೂರ್ತಿಗಳಿಗೂ ಕೂಡ ಬಾಗಿದ ತಲೆ ಮುಗಿದ ಕೈಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶರಣ ಬಂಧುಗಳೇ, ಇವತ್ತಿನ ಅಭಿನಂದನಾ ಸಮಾರಂಭ, ಈ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ, ಶಾಸಕರು, ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅವರು, ಕರ್ಮಯೋಗಿಗಳು, ನಾಡಿನ ಉಚ್ಚ ಶಿಕ್ಷಣದ ರೂವಾರಿಗಳು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಕಲ್ಯಾಣ ಕರ್ನಾಟಕದ ಬೆನ್ನೆಲುಬಾಗಿ ಈ ಭಾಗದಲ್ಲಿ ಅನೇಕ ಪ್ರಗತಿಪರ ಯೋಜನೆಗಳನ್ನು ಧರಾತಳಕ್ಕೆ ಇಳಿಸಿ ಇಲ್ಲಿನ ಸರ್ವಾಂಗೀಣ ವಿಕಾಸಕ್ಕೆ ರೂವಾರಿಗಳಾದ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬೆಂಗಳೂರು ಮಹಾಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಧರ್ಮ, ಸಾಹಿತ್ಯ, ಸಂಸ್ಕೃತಿಯ ವೇದ್ಯರು, ಈ ಒಂದು ಅಭಿನಂದನಾ ಸಮಾರಂಭದ ಮುಖ್ಯ ರೂವಾರಿಗಳು ಆಗಿರ್ತಕ್ಕಂಥ ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರಿಗೆ ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶರಣ ಬಂಧುಗಳೇ, ಈ ಒಂದು ಸಮಾರಂಭಕ್ಕೆ ಅಭಿನಂದನಾ ನುಡಿಯನ್ನು ನುಡಿಲಿಕ್ಕೆ ಆಗಮಿಸಿದ ಶರಣ ಆತ್ಮಜರು, ತತ್ವನಿಷ್ಠರು, ದಶಕಗಳಿಂದ ಸತತವಾಗಿ ಚಿರಂತನ ವಚನ ಸಾಹಿತ್ಯವನ್ನು ಮನಮುಟ್ಟಿ ಸೇವೆಗೈದು ನಾಡಿನ ಜನತೆಯ ಚೇತನಕ್ಕೆ ವಚನ ಸಾಹಿತ್ಯದ ಚೈತನ್ಯವನ್ನು ಜೋಡಿಸುತ್ತಿರುವ ನಮ್ಮೆಲ್ಲರಿಗೂ ಸ್ಫೂರ್ತಿಗಳಾದ ಹಿರಿಯ ಜೀವಿ ಶರಣ ಡಾಕ್ಟರ್ ಗೋರು ಚೆನ್ನಬಸಪ್ಪನವರಿಗೆ ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಶ್ರೀ ರಹೀಂ ಖಾನ್ ಸಚಿವರು, ಪೌರಾಡಳಿತ ಇಲಾಖೆ ಬೀದರ್ ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀಮಾನ್ ರಾಜಶೇಖರ್ ಪಾಟೀಲ್, ಮಾಜಿ ಸಚಿವರು ಹುಮ್ನಾಬಾದ್ ಅವರಿಗೂ ಕೂಡ ನಾನು ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ MB ಪಾಟೀಲ್ ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣಮಾನ್ಯರಿಗೂ, ಎಲ್ಲ ಸಚಿವರಿಗೂ, ಶಾಸಕರಿಗೂ ಎಲ್ಲರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವಿಮುಕ್ತ ಕ್ಷೇತ್ರ ಮೊದಲ ಪ್ರಜಾತಂತ್ರದ ತಾಯಿನಾಡಿಗೆ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದ ತಮ್ಮೆಲ್ಲ ಬಸವಾಭಿಮಾನಿಗಳಿಗೆ, ಶರಣ ಬಂಧುಗಳಿಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಅಭಿನಂದನಾ ಸಮಿತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಷ್ಟು ಸುವ್ಯವಸ್ಥಿತವಾಗಿ ಎಲ್ಲವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಬಸವ ಪೀಠದ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರಿಗೂ ಗಣಮಾನ್ಯರಿಗೂ ತಮಗೆಲ್ಲ ಅನಂತ ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶರಣಾರ್ಥಿ. ಧನ್ಯವಾದ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅವರಿಗೆ. ಈಗ ಪ್ರಾಸ್ತಾವಿಕದ ನುಡಿಗಳು ನಮ್ಮ ನೆಚ್ಚಿನ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಜೋರಾದ ಚಪ್ಪಾಳೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ ಮಹಾಪ್ರಧಾನ ಕಾರ್ಯದರ್ಶಿಗಳು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ವಿಶ್ವಗುರು ಬಸವಣ್ಣನವರಿಗೆ ಜೋರಾಗಿ ಜಯಘೋಷ ಹಾಕ್ರಿ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ, ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ. ವಿಶ್ವಗುರು ಬಸವಣ್ಣನವರನ್ನು, ಬಸವಾದಿ ಶರಣರನ್ನು, ಗುರು ವಿರಕ್ತರನ್ನು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸಂಸ್ಥಾಪಕರಾದ ಪೂಜ್ಯ ಹಾನಗಲ್ಲ ಕುಮಾರೇಶ್ವರರನ್ನು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಂಪೂಜ್ಯ ಗುರುಗಳು, ನೂತನ ಅನುಭವ ಮಂಟಪದ ರೂವಾರಿಗಳಾದಂಥ ಪರಂಪೂಜ್ಯ ಚನ್ನಬಸವ ಪಟ್ಟದೇವರನ್ನು, ಎಲ್ಲ ಶಿವಯೋಗಿಗಳನ್ನು, ದಾರ್ಶನಿಕರನ್ನು, ಮಹಾಪುರುಷರನ್ನು, ಸಮಾಜ ಸುಧಾರಕರನ್ನು ಸ್ಮರಿಸುತ್ತಾ ಇಂದಿನ ಈ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರೇ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ, ಇವತ್ತೇನು ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಅಂತೇಳಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಅದರ ರೂವಾರಿಗಳು ಇವತ್ತು ಅನುಭವ ಮಂಟಪದ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಪರಂಪೂಜ್ಯ ಬಸವಲಿಂಗ ಪಟ್ಟದೇವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಇವತ್ತು ನಮ್ಮ ಚನ್ನವೀರ ಶಿವಾಚಾರ್ಯ ಪೂಜ್ಯರಿದ್ದಾರೆ, ಜಯಮೃತ್ಯುಂಜಯ ಸ್ವಾಮೀಜಿ ಪೂಜ್ಯರಿದ್ದಾರೆ, ಹಾರ್ಕೋಡ್ ಪೂಜ್ಯರಿದ್ದಾರೆ, ನಮ್ಮ ಹುಲ್ಸೂರ್ ಪೂಜ್ಯರಿದ್ದಾರೆ, ಗಂಗಾ ಮಾತಾ ತಾಯಿಯವರು ಪೂಜ್ಯರಿದ್ದಾರೆ, ಪೂಜ್ಯ ಬೆಲ್ದಾರ್ ಶರಣರಿದ್ದಾರೆ, ಇಲ್ಲಿ ಗುರುಬಸವ ಪಟ್ಟದೇವರಿದ್ದಾರೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರು, ವಯೋವೃದ್ಧರು ಆದಂತ ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪಾಜಿ ಅವರ ಬೃಹತ್ ಮತ್ತು ನಮ್ಮ ಹಿರಿಯ ಸಚಿವರು, ಕೈಗಾರಿಕಾ ಮಂತ್ರಿಗಳಾದಂಥ ಸಮಾಜದ ಮುಖಂಡರಾದಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರೇ, ನನ್ನ ಮಿತ್ರರು, ಸಹೋದ್ಯೋಗಿಗಳಾದ ಮಾನ್ಯ ರಹೀಂ ಖಾನ್ ರವರೇ, ಆತ್ಮೀಯ ಮಿತ್ರರು, ನಮ್ಮ ಇವತ್ತು ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ರವರೇ, ಇಲ್ಲಿ ವಿಶೇಷವಾಗಿ ಈ ಅನುಭವ ಮಂಟಪ ನಿರ್ಮಾಣ ಆಗಿದೆ, ಇದಕ್ಕೆ ಕಾಯಕಲ್ಪ ಕೊಟ್ಟು ಇದರ ವಿನ್ಯಾಸ ತಯಾರು ಮಾಡಿ ಇದರ ಈ ಒಂದು ತಜ್ಞರ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯರಾದ ಮಾನ್ಯ ಶ್ರೀ ಗೋರು ಚನ್ನಬಸಪ್ಪನವರೇ, ಇಲ್ಲಿ ವೇದಿಕೆ ಮೇಲೆ ಅನೇಕ ಜನ ಶಾಸಕ ಮಿತ್ರರಿದ್ದಾರೆ. ಮಾನ್ಯ ಅರವಿಂದ್ ಅರಳಿ ಅವರು, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಶ್ರೀ ಭೀಮರಾವ್ ಪಾಟೀಲ್ ರವರು, ಮತ್ತೆ ವಿಶೇಷವಾಗಿ ಡಾಕ್ಟರ್ ಚೆನ್ನಾರೆಡ್ಡಿ ಶಾಸಕ ಸಾಹೇಬರು ಬಂದಿದ್ದಾರೆ. ಮಾಜಿ ಶಾಸಕರಾದಂತ ಅಮರೇಗೌಡ ಬಯ್ಯಾಪುರ್ ಅವರಿದ್ದಾರೆ. ಇಲ್ಲಿ ಬಸವರಾಜ್ ಜಾಬಶೆಟ್ಟಿ ಅವರು, ಮತ್ತೆ DCC ಬ್ಯಾಂಕ್ ಅಧ್ಯಕ್ಷರಾದಂತ ಅಮರ್ ಖಂಡ್ರೆ ಅವರು, ಶ್ರೀ ಅಭಿಷೇಕ್ ಪಾಟೀಲ್ ಅವರು, ಮಾಲಾ ಬಿ ನಾರಾಯಣರಾವ್ ಅವರು, ವೇದಿಕೆ ಮೇಲೆ
ವಿಜಯ್ ಸಿಂಗ್ ರವರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಆಸಕ್ತಿ ವಹಿಸಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಮಾನ್ಯ ವಿಜಯ್ ಸಿಂಗ್ ರವರ ಮತ್ತೆ ವೇದಿಕೆ ಮೇಲೆ ಅಮೃತ್ ಚಿಮ್ಕೋಡ್ ರವರು ಇತರ ಅನೇಕ ಜನ, ಬಾಬು ಹೊನ್ನನಾಯಕರವರು, ತಾಳಂಪಳ್ಳಿ ಅವರು, ಅನೇಕ ಜನ ಉಪಸ್ಥಿತರಿದ್ದಾರೆ. ಇವತ್ತೆಲ್ಲರ ಹೆಸರು ತೆಗೆದುಕೊಳ್ಳೋದಕ್ಕೆ ಕಷ್ಟ ಇದೆ. ವೇದಿಕೆ ಮೇಲೆ ಮತ್ತು ಕೆಳಗಡೆ ಅನೇಕ ಜನ ಬಸವಪರ ಸಂಘಟನೆಗಳವರು ಇದ್ದೀರಿ. ಇಲ್ಲಿ ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯಂದಿರು, ತಾಯಂದಿರು ಇಲ್ಲೆಲ್ಲ ಆಗಮಿಸಿದ್ದೀರಿ. ಮತ್ತೆ ಬಂದಂತ ಎಲ್ಲ ಮಾಧ್ಯಮದ ಮಿತ್ರರೇ, ಬಂಧುಗಳೇ, ತಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣಾರ್ಥಿಗಳು. ಆತ್ಮೀಯ ಬಂಧುಗಳೇ, ಇವತ್ತೇನು ನಾವೆಲ್ಲರೂ ಸೇರಿ ನಮ್ಮ ಅನುಭವ ಮಂಟಪದ ವತಿಯಿಂದ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಹಾಗೂ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಿಸಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅಭಿನಂದನಾ ಸಮಾರಂಭದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಆತ್ಮೀಯರೇ, ಇವತ್ತು ನಮ್ಮೆಲ್ಲರಿಗೆ ಅತ್ಯಂತ ಸುದಿನ ಅಂತ ಹೇಳಬಹುದು. ಇವತ್ತು ನಮ್ಮೆಲ್ಲರ ಬಸವ ಭಕ್ತರ ಬಹುದಿನದ ಒಂದು ಬೇಡಿಕೆ ಇತ್ತು, ಬಹು ವರ್ಷಗಳ ಬೇಡಿಕೆ ಇತ್ತು. ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು, ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಹೇಳಿ ಸರ್ವ ಸಮಾನತೆ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ 12ನೇ ಶತಮಾನದಲ್ಲಿ ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದಂತ ಬಸವಣ್ಣನವರನ್ನು ಇವತ್ತಿನ ಒಂದು ಕಲುಷಿತ ವಾತಾವರಣದಲ್ಲಿ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆ ಈಡೇರಿಸಿದಂತ ಕೀರ್ತಿ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಶ್ರೀ ಸಿದ್ದರಾಮಯ್ಯಜಿ ಅವರಿಗೆ ಸಲ್ತದೆ. ಮಾನ್ಯ ಸಿದ್ದರಾಮಯ್ಯನವರು ಜನಸಮೂಹದ ನಾಯಕರು, ಜನಮಾನಸದ ನಾಯಕರು, ತಾತ್ವಿಕ ನೆಲೆಗಟ್ಟಿನ ಮೇಲೆ ನಡೆಯುವಂತ ಒಬ್ಬ ಅಪರೂಪದ ನಾಯಕರಲ್ಲಿ ಅವರು ಅಗ್ರ ಪಂಕ್ತಿಯಲ್ಲಿದ್ದಾರೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಸಾಮಾಜಿಕ ನ್ಯಾಯದ ಹರಿಕಾರರು ಅವರು ಯಾವತ್ತಿಗೂ ಬುದ್ಧ, ವಿಶ್ವಗುರು ಬಸವಣ್ಣ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳಿಂದ ಪ್ರೇರಣೆಯನ್ನು ಪಡೆದು ಇಂದು ಇಡೀ ಸಮಾಜಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಈ ರಾಜ್ಯದ ಅಭಿವೃದ್ಧಿಗಾಗಿ ಹಗಲಿರುಳು ಅವರು ಶ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ಬಸವ ತತ್ವದ ಬಗ್ಗೆ ಅಪಾರವಾದಂತಹ ಒಂದು ನಂಬಿಕೆ ಇದೆ, ಒಂದು ವಿಶ್ವಾಸ ಇದೆ. ಬಸವಣ್ಣನವರ ಚಿಂತನೆಗಳನ್ನು ತಮ್ಮ ಆಡಳಿತದಲ್ಲೂ ಅಳವಡಿಸಿಕೊಂಡು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಒದಗಿಸಲು ನಿರಂತರ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಏನು ಹಿಂದೆ 12ನೇ ಶತಮಾನದಲ್ಲಿ ಇದೇ ಬಸವ ಕಲ್ಯಾಣದಲ್ಲಿ ಪವಿತ್ರವಾದಂತಹ ಪುಣ್ಯವಾದಂತಹ ಒಂದು ಭೂಮಿಯಲ್ಲಿ ಇವತ್ತೇನು ಸಾಮಾಜಿಕ ಕ್ರಾಂತಿ ಆಗ್ತದೆ, ಆ ಕ್ರಾಂತಿ ಯಾವುದೇ ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ ನಡೆದಂತಹ ಕ್ರಾಂತಿ ಅಲ್ಲ. ಜಗತ್ತಿನಲ್ಲೇ ಕಲ್ಯಾಣ ಕ್ರಾಂತಿ ಸರ್ವ ಸಮಾನತೆಗಾಗಿ ನಡೆದಂಥದ್ದು ಯಾವುದಾದ್ರೂ ಇದ್ರೆ ಅದು ಕಲ್ಯಾಣ ಕ್ರಾಂತಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬಹುದು. ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಆಗಬೇಕು. ವರ್ಗರಹಿತವಾದಂತಹ ಸಮಾಜ, ವರ್ಣರಹಿತವಾದಂತಹ ಸಮಾಜ ಇರಬೇಕು ಅನ್ನುವಂಥದ್ದು ಅಂದು ಬಸವಣ್ಣನವರು ಅವರ ಅಧ್ಯಕ್ಷತೆಯಲ್ಲಿ ಬಸವಾದಿ ಶರಣರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಅನ್ಯಾಯದ ವಿರುದ್ಧ, ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ. ಅವರು ಇವತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಇವತ್ತು ಲಿಂಗ ಭೇದ ಇಲ್ಲದೆ ಸ್ತ್ರೀಯರಿಗೆ ಇವತ್ತು ಸಾವಿರಾರು ಜನ ಮಹಿಳೆಯರು ನೀವೆಲ್ಲ ಬಂದಿದ್ದೀರಿ. ಇವತ್ತು ಬಸವಣ್ಣನವರಿಗೆ ಯಾರೂ ಮರಿಬಾರದು. ಮಹಿಳೆಯರಿಗೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು. ಹೀಗಾಗಿ ಅವರು ಕಾರ್ಮಿಕರಿಗೆ ಯಾರು ಮೇಲಲ್ಲ, ಯಾರು ಕೀಳಲ್ಲ ಅನ್ನುವಂತ ಮಾತನ್ನು ಹೇಳಿ 770 ಅಮರಗಳಂಗಳು ಈಗ ಅನುಭವ ಮಂಟಪ ನಾವು ನೋಡ್ತಾ ಇದ್ದೇವೆ. ಇಡೀ ವಿಶ್ವಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂತದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಪರಿಕಲ್ಪನೆ ಕೊಟ್ಟಂತದ್ದು ಅಂತ ಹೇಳಿದ್ರೆ
ಅದು ಬಸವಣ್ಣನವರು ಮತ್ತು ಬಸವಾದಿ ಶರಣರು ಅಂತ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬಹುದು. ಸಕಲ ಜೀವಾತ್ಮರಿಗೆ ಲೆಸನ್ನೇ ಬೇಯಿಸಿದ ಬಸವಾದಿ ಶರಣರು ಅಂತ ಹೇಳ್ತಾರೆ. ಇವತ್ತು ಅದೇ ರೀತಿಯಲ್ಲಿ ಮಾನವ ಧರ್ಮಕ್ಕೆ ಎಲ್ಲರಿಗೂ ಜಯವಾಗಲಿ ಅನ್ನುವಂಥದ್ದು. ಇವತ್ತು ಆ ಒಂದು ರೀತಿಯಲ್ಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂತ ಮಾತನ್ನು ಹೇಳ್ತಾರೆ. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಇವತ್ತು ನೋಡಿ ಆತ್ಮೀಯ ಬಂಧುಗಳೇ, ಇವತ್ತು ಅಂದೇನು ಸಂಘರ್ಷ ಹೋರಾಟ ನಡೀತು, ಕ್ರಾಂತಿ ನಡೀತು, ಈ ಜಗತ್ತಿನ ಚರಿತ್ರೆ ನೋಡಿದಾಗ ಇವತ್ತು ಹಿಂದೆ ಕಾರ್ಲ್ ಮಾರ್ಕ್ಸ್ನ ಇವತ್ತೇನು ದಾಸ್ ಕ್ಯಾಪಿಟಲ್ ತತ್ವ ಸಮಾಜವಾದ ಪ್ರಪ್ರಥಮವಾಗಿ ಅವರು ಕೊಟ್ಟಿದ್ದಾರೆ, ಸಾರಿದ್ದಾರೆ ಅಂತ ಹೇಳ್ತಾರೆ. ಆದರೆ ಕಾರ್ಲ್ ಮಾರ್ಕ್ಸ್ಗಿಂತಲೂ ಮುಂಚಿತವಾಗಿನೇ ಅವರು 18-19ನೇ ಶತಮಾನದಲ್ಲಿ ಹೇಳಿದ್ದು 12ನೇ ಶತಮಾನದಲ್ಲಿ ಆ 100 ವರ್ಷಗಳ ಕೆಳಗಡೆ ಯಾರಾದ್ರೂ ಇವತ್ತು ಸಮತಾವಾದ ಸಮಾಜವಾದ ಪರಿಕಲ್ಪನೆ ಕೊಟ್ಟಂತವರು ಅಂತ ಹೇಳಿದ್ರೆ ಅದು ಬಸವಣ್ಣನವರು, ಬಸವಾದಿ ಶರಣರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಜಗತ್ತಿಗೆ ವಚನ ಸಾಹಿತ್ಯ ಕೊಟ್ಟಂತ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇಂಥ ಒಂದು ಆದರ್ಶಗಳು, ಇಂಥ ಒಂದು ತತ್ವಗಳು, ಈ ತತ್ವಗಳಿಂದಲೇ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಪ್ರೇರಣೆಯನ್ನು ಪಡೆದುಕೊಂಡು 2013ರಲ್ಲಿ ಅವರೇನು ಇವತ್ತು ಮುಖ್ಯಮಂತ್ರಿ ಆಗ್ತಾರೆ. ಬಸವ ಜಯಂತಿ ದಿವಸ 13ನೇ ತಾರೀಕಿನೇ ಅವತ್ತಿನ ದಿವಸನೇ ಪ್ರಮಾಣ ವಚನ ಮಾಡ್ತಾರೆ. ಅವತ್ತೇ ಅನ್ನಭಾಗ್ಯ ಘೋಷಣೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ದಾಸೋಹ ಕಾಯಕದ ಪರಿಕಲ್ಪನೆ ಏನಿದೆ ಅದನ್ನು ಅದೇ ರೀತಿಯಲ್ಲಿ ಅವರ ಕಾರ್ಯಕಾಲದಲ್ಲಿ ಇವತ್ತು ಅನೇಕ ಬಡವರ ಪರ ಕಾರ್ಯಕ್ರಮಗಳು, ಕ್ಷೀರಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ವಿದ್ಯಾಸಿರಿ, ರೈತರ ಸಾಲ ಮನ್ನಾ ಮಾಡುವಂಥದ್ದು, ವಸ್ತಿ ಭಾಗ್ಯ, ಕೃಷಿ ಭಾಗ್ಯ, ಅನೇಕ ಭಾಗ್ಯಗಳನ್ನು ಕೊಟ್ಟು ಇವತ್ತು ಅವರ ಕಾರ್ಯಕಾಲದಲ್ಲಿ. ಯಾಕೆಂದ್ರೆ ಇವತ್ತು ನಾವು ಬಂದಿದ್ದೇವೆ, ನಾವು ಬಸವಣ್ಣನ ಪುಣ್ಯಕ್ಷೇತ್ರದಲ್ಲಿ ಅನುಭವ ಮಂಟಪದ ಬಗ್ಗೆ, ಈ ಅನುಭವ ಮಂಟಪ ನಿರ್ಮಾಣ ಆಗಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲರೂ ಬಹಳ ಕನಸನ್ನು ಕಾಣಿದ್ರು. ಹಿಂದೆ 1905ರ ಇತಿಹಾಸ 5 ನಿಮಿಷದಲ್ಲಿ ಹೇಳ್ತೇನೆ. 19 ಬಂತನಾಳ ಶಿವಯೋಗಿಗಳ ಅಧ್ಯಕ್ಷತೆಯಲ್ಲಿ ಜಯಚಾಮರಾಜೇಂದ್ರ ಒಡೆಯರು ಬಂದು ಅನುಭವ ಮಂಟಪದ ಒಂದು ಅದಕ್ಕೆ ಪೂಜೆ ಮಾಡ್ತಾರೆ, ಮಾಡಬೇಕು ಅಂತೇಳಿ ಹೇಳಿ ಅದನ್ನು ಅವತ್ತಾಗಲಿಲ್ಲ. 11 ವರ್ಷಗಳ ನಂತರ ಮಾನ್ಯ ಬಿ.ಡಿ. ಜತ್ತಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೊಮ್ಮೆ ಶಂಕುಸ್ಥಾಪನೆ ಆಗ್ತದೆ, ಆದ್ರೂ ಅದು ಮುಂದೆ ಹೋಗೋದಿಲ್ಲ. 72ರಲ್ಲಿ ಇವತ್ತು ಅಥಣಿ ಅಂದ್ರೆ ಧಾರವಾಡದ ಮುರುಘಾ ಶ್ರೀಗಳು ಇದೇ ಕಮಲಾಪುರ್ನಲ್ಲಿ ಶಿವಾನುಭವ ಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಇವತ್ತವರು ಏನು ಈಗ ಅನುಭವ ಮಂಟಪದ ನಿರ್ಮಾಣ ಕಾರ್ಯ ಯಾರಾದ್ರೂ ಮಾಡಬಹುದು ಅಂದ್ರೆ ಅದು ಪರಂ ಪೂಜ್ಯ ಚನ್ನಬಸವ ದೇವರು ಮಾತ್ರ ಮಾಡಬಹುದು ಅಂತ ಹೇಳಿ ಅವರ ಕೊರಳಿಗೆ ಹಾಕ್ತಾರೆ. ಅವರು ಅನುಭವ ಮಂಟಪ ನಿರ್ಮಾಣ ಮಾಡಲಿಕ್ಕೆ 72ರಲ್ಲಿ ಬಸವ ಜಯಂತಿ ದಿವಸ ಪ್ರಾರಂಭ ಮಾಡಿ ಇವತ್ತು 81ರಲ್ಲಿ ಅವ್ರ ಜೊತೆಯಲ್ಲಿ ಅನೇಕ ಜನ, ಜಯದೇವಿ ತಾಯಿ ಗಾಡ ಇರ್ಬೋದು, ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು, ಇವತ್ತು ಇನ್ನೂ ಅನೇಕ ಜನ ಅದರಲ್ಲಿ ಇವತ್ತು ಭಾಗಿಯಾಗ್ತಾರೆ. ಇವತ್ತು ಆ ರೀತಿಯಲ್ಲಿ ಅವರು ಏನು ಕನಸು ಕಾಣಿದ್ರು 81ರಲ್ಲಿ ಗೋಪುರ ಏನಾಗಿದೆ ಅನುಭವ ಮಂಟಪದ, ಈ ಗೋಪುರ ಒಂದೇ ದಿವಸದಲ್ಲಿ ಪೂರ್ತಿ ಮಾಡಬೇಕು ಅಂತ ಹೇಳಿದ್ದಾಗ ಕಲ್ಲು ಮಣ್ಣು ಕಾಂಕ್ರೀಟ್ ಹಾಕಿ ಆ ಗೋಪುರವನ್ನು ನಿರ್ಮಾಣ ಮಾಡಿದಂಥದ್ದು ಖ್ಯಾತಿ ಚನ್ನಬಸವ ದೇವರಿಗೆ, ಶ್ರೀ ಭೀಮಣ್ಣ ಖಂಡ್ರೆ ಅವರಿಗೆ, ಅವ್ರ ಸಂಘಟಕರಿಗೆಲ್ಲ ಅವರಿಗೆ ಸ್ಮರಿಸಬೇಕು ನಾವೆಲ್ಲ. ಇವತ್ತು ವಾರದವರು ಇದ್ದಾರೆ. ಇವತ್ತು ಅದರ ಜೊತೆಯಲ್ಲಿ ಮುಂದೆ ಆಧುನಿಕ ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ 2017ರಲ್ಲಿ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಜನವರಿಯಲ್ಲಿ ಮಾನ್ಯ ರಾಜಶೇಖರ ಪಾಟೀಲ್ ಅವರು ಇರ್ತಾರೆ. ಅವರು ಅವ್ರ ಜೊತೆಯಲ್ಲಿ ಇನ್ನೂ ಅನೇಕ ಜನ ನಾವೆಲ್ಲ ಶಾಸಕರುಗಳು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇಲ್ಲಿ ಬಸ್ ಕಲ್ಯಾಣ ಪ್ರಾಧಿಕಾರದ ಸಭೆ ಕರೆದಂತಹ ಸಂದರ್ಭದಲ್ಲಿ ನಾವೊಂದು ಮನವಿ ಸಲ್ಲಿಸ್ತೇವೆ. ಇವತ್ತೇನು ನೂತನ ಅನುಭವ ಮಂಟಪ ಆಗಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆ ಕೊಟ್ಟು ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿ ರಚನೆ ಮಾಡಿ ಆ ತಜ್ಞರ ಸಮಿತಿ 6 ತಿಂಗಳವರೆಗೆ, ಇವತ್ತು ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ತಿಂಗಳಿಗೆ ಒಂದೊಂದು ಸಭೆ ಮಾಡಿ ಎಲ್ಲವೂ ರೀತಿಯಲ್ಲಿ ಅದನ್ನು ಆಲೋಚನೆ ಮಾಡಿ ಬಸವ ತತ್ವದ ಆಧಾರದ ಮೇಲೆ ಅಷ್ಟಾವರಣ, ಪಂಚಾಚಾರ, ಷಡಸ್ಥಲ ಇವೆಲ್ಲವನ್ನೂ ಸೇರಿಸಿಕೊಂಡು ಇವತ್ತು ಇಡೀ ಜಗತ್ತಿಗೆ ಮಾದರಿಯಾದಂತಹ ಅನುಭವ ಮಂಟಪ ಮಾಡಬೇಕು ಅಂತ ಹೇಳಿ ಅವರು ವರದಿ ತಯಾರು ಮಾಡ್ತಾರೆ. ಆ ವರದಿಯನ್ನು ಸ್ವೀಕಾರ ಮಾಡಿ ಅನುಭವ ಮಂಟಪ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದಂಥದ್ದು ಇದೇ ನಮ್ಮ
ಏನೊಂದು ದೊಡ್ಡ ಸಭಾಭವನ ಇದೆ, ಇದರ ಉದ್ಘಾಟನೆ ಮಾಡಿದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು 2017 ಕೊನೆಯಲ್ಲಿ ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ 2018ರಲ್ಲಿ ಆಯವ್ಯಯದಲ್ಲಿ ಘೋಷಣೆ ಮಾಡಿದ ಮೇಲೆ ಸರ್ಕಾರದ ಬದಲಾವಣೆ ಆಗ್ತದೆ. 1 ವರ್ಷ ಏನೂ ಆಗೋದಿಲ್ಲ. ಅದಾದ್ಮೇಲೆ ಹಿಂದಿನ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಪ್ರಾರಂಭ ಆಗಿದೆ. ಕಾಮಗಾರಿ ವೇಗದ ಗತಿಯಲ್ಲಿ ನಡೀತಾ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಎಲ್ಲಾ ಗ್ಯಾರಂಟಿಗಳು ಕೊಟ್ಟ ಮೇಲೆ ಹಣಕಾಸಿನ ಸಮಸ್ಯೆಗಳಿದ್ರು ಅನುಭವ ಮಂಟಪಕ್ಕೆ 50 ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂದಾಗ 50 ಕೋಟಿ ಬಿಡುಗಡೆ ಮಾಡಿ ಇವತ್ತು ಜಿಲ್ಲಾಧಿಕಾರಿ ಖಾತೆಯಲ್ಲಿ ಜಮಾ ಮಾಡಿ ಪೆಂಡಿಂಗ್ ಬಿಲ್ ಅನ್ನು ಕೊಡ್ಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ನಾನು ಹೇಳೋ ತಾತ್ಪರ್ಯ ಏನಿದೆ ಅಂದ್ರೆ, ಅವರು ಬಸವ ತತ್ವದ ಬಗ್ಗೆ, ಬಸವಣ್ಣನವರ ಬಗ್ಗೆ ಏನಿಡೀ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಅಳವಡಿಸಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ದಂತವರು. ಇವತ್ತು ಏಕೈಕ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತೇಳಿ ಘೋಷಣೆ ಮಾಡಿದಂತವರು. ಹೀಗಾಗಿ ಅಂತವರಿಗೆ ಅವ್ರು ಏನ್ ಮಾಡಿದ್ದಾರೆ ಸ್ಮರಣೆ ಮಾಡ್ಬೇಕು. ನಾವೆಲ್ಲ ಕೃತಜ್ಞತೆ ಏನ್ ಕೆಲಸ ಮಾಡಿದಕ್ಕಾಗಿ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಅವರಿಗೆ ಸನ್ಮಾನವನ್ನು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಆತ್ಮೀಯ ಬಂಧುಗಳೇ, ಅದೇ ನಿಟ್ಟಿನಲ್ಲಿ ಮತ್ತೆ ಅವರು ಏನ್ 2023ರಲ್ಲಿ ಕೊಟ್ಟ ಮಾತಿನಂತೆ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗನು ಬಸವ ತತ್ವಗಳಿಂದ ಪ್ರೇರಣೆಯನ್ನು ಪಡೆದು 5 ಗ್ಯಾರಂಟಿಗಳನ್ನೇನು ಅವರು ಕೊಟ್ಟಿದ್ರು, ಆ 5 ಗ್ಯಾರಂಟಿಗಳು ಇವತ್ತೇನು ನಮ್ಮಲ್ಲಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹಭಾಗ್ಯ ಯೋಜನೆ, ಇವತ್ತು ಅನ್ನಭಾಗ್ಯ ಯೋಜನೆ, ಮತ್ತೆ ಇವತ್ತೇನು ಯುವ ನಿಧಿ ಯೋಜನೆ, ಈ 5 ಕಾರ್ಯಕ್ರಮಗಳು ಮಹಿಳಾ ಸಬಲೀಕರಣ, ಮಹಿಳೆಯರಿಗೆ ಇವತ್ತು ಶಕ್ತಿ ಕೊಡಬೇಕು ಅಂತ ಹೇಳಿ ಸುಮಾರು 52,000 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಇಕ್ಕಿ ಅದನ್ನು 4.5 ಕೋಟಿ ಜನರಿಗೆ ಸಹಾಯ ಆಗುವಂಥದ್ದು, ಅವರೆಲ್ಲರನ್ನು ಬಡತನಕ್ಕಿಂತ ಮೇಲೆತ್ತುವಂತಹ ಕೆಲಸ ಮಾಡಿದಂತಹ ಕೀರ್ತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ತದೆ. ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಇವತ್ತು ಏನು ನಮ್ಮಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ 24ನೇ ಡಿಸೆಂಬರ್ಗೆ ನಮ್ಮ ಮಹಾಧಿವೇಶನ ಆಯಿತು ದಾವಣಗೆರೆಯಲ್ಲಿ. ಅಲ್ಲಿ ಒಂದು ನಾವು ನಿರ್ಣಯ ಮಾಡ್ತೀವಿ, ಬಸವಣ್ಣನವರನ್ನು ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ. ಅದೇ ರೀತಿಯಲ್ಲಿ 8ನೇ ಜನವರಿಗೆ ಪೂಜ್ಯ ಬಸವಲಿಂಗ ಪಡೆದೇವರ ನೇತೃತ್ವದಲ್ಲಿ ಒಂದು ಮಠಾಧೀಶರ ಪ್ರಗತಿಪರ ವಿಚಾರವುಳ್ಳವರೆಲ್ಲರೂ ಬೆಂಗಳೂರಿಗೆ ಬಂದು ಆ ನಿಯೋಗದಲ್ಲಿ ನಾನು MB ಪಾಲ್ ಇರ್ತೀವಿ, ಅನೇಕ ಜನ ಇರ್ತಾರೆ, ಎಲ್ಲರೂ ಸೇರಿ 8ನೇ ಜನವರಿಗೆ ಕೊಟ್ಟಂತ ಒಂದು ಮನವಿಗೆ ತಕ್ಷಣವೇ ಮಾನ್ಯ ಸಿದ್ದರಾಮಯ್ಯನವರು ಸ್ಪಂದನೆ ಮಾಡಿ 10 ದಿವಸದಲ್ಲಿ ಅವರು ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಮನ್ನಣೆ ಕೊಟ್ಟು ಇವತ್ತು ಏನು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಘೋಷಣೆಯನ್ನು ಮಾಡಿದಂಥದ್ದು ಇದು ಐತಿಹಾಸಿಕವಾದಂತಹ ಕಾರ್ಯ, ಚರಿತ್ರಾರ್ಹವಾದಂತಹ ಒಂದು ಕಾರ್ಯ. ಬಸವಣ್ಣನವರು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದಂತವರಲ್ಲ, ಅವರು ವಿಶ್ವ ನಾಯಕರು, ವಿಶ್ವ ಜ್ಯೋತಿಗಳು. ಹೀಗಾಗಿ ಅವರು ಬರೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶ ಅಲ್ಲ, ವಿಶ್ವದ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ರೀತಿಯಲ್ಲಿ ಇವತ್ತು ಮಾಡುವಂತಹ ಶಕ್ತಿ ಆ ಬಸವಣ್ಣನು ಮಾನ್ಯ ಸಿದ್ದರಾಮಯ್ಯನವರಿಗೆ ಕೊಡ್ಲಿ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಅದಕ್ಕೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಒಂದು ರೀತಿಯ ಅರಾಜಕತೆ ಇದೆ, ಒಂದು ರೀತಿಯ ಹಿಂಸೆ ಇದೆ. ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಜನರಿಗೆ ದಾರಿ ತಪ್ಪಿಸುವಂತದ್ದು, ಸಮಾಜ ಒಡೆಯುವಂತಹ ಕೆಲಸ ಕೆಲವೊಂದು ಕೋಮುವಾದಿ ಶಕ್ತಿಗಳು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ ಕಣ್ಣೆದುರುಗಡೆ ಇದೆ. ಅವ್ರು ಏನೇ ಮಾಡದೆ ವಿರೋಧ ಮಾಡ್ತಾರೆ, ಜನರಲ್ಲಿ ವೈಷಮ್ಯ ಬೆಳೆಸ್ತಾರೆ. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂಥದ್ದು ಹಾಳಾಗುವಂಥದ್ದು ನೋಡ್ತಾ ಇದ್ದೇವೆ. ದೈವೇ ಧರ್ಮದ ಮೂಲವೇ ಅಂದ್ರೆ ಧರ್ಮದ ಹೆಸರ ಮೇಲೆ ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥದ್ದು, ಎದುರಿಸುವಂಥದ್ದು, ಹಿಂಸೆ ಮಾಡುವಂಥದ್ದು, ಇವತ್ತು ಅವರನ್ನು ಅಟ್ಯಾಕ್ ಮಾಡುವಂಥದ್ದು ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೇವೆ. ಶಾಂತಿ ಸಮಾಧಾನ ಬೇಕು ಅಂತ ಹೇಳಿದ್ರೆ ಅದು ಬಸವ ತತ್ವದಲ್ಲಿದೆ, ಶರಣರ ವಿಚಾರದಲ್ಲಿದೆ. ಹೀಗಾಗಿ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ವಿಚಾರ ಇವತ್ತು ನಾವನ್ನು ಎಲ್ಲರಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ಮೂಡಿಸಿದ್ವಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಎಲ್ಲರನ್ನೂ ಒಳಗೊಂಡು ಜಾತ್ಯತೀತವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಈ ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಹೀಗಾಗಿ ಅವರ ಕೈ ಬಲಪಡಿಸುವಂತದ್ದು
ಜಾತ್ಯತೀತ ಶಕ್ತಿಗಳ ಕೈ ಬಲಪಡಿಸುವಂತದ್ದು ಇದು ತಮ್ಮೆಲ್ಲರ ಬಸವ ಭಕ್ತರ ಆದ್ಯ ಕರ್ತವ್ಯವಾಗಿದೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೆನೂ ತಾವೆಲ್ಲರೂ ಕೂಡಿ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ, ಅಧಿಕಾರ ಕೊಟ್ಟಿದ್ದೀರಿ, ಪ್ರಾಮಾಣಿಕವಾಗಿ ದುಡಿತಾ ಇದ್ದೇವೆ, ನುಡಿದಂತೆ ನಡೀತಾ ಇದ್ದೇವೆ. ಇನ್ ಮುಂದೆನೂ ತಮ್ಮೆಲ್ಲರ ಸಹಕಾರ ಸಹಯೋಗದಿಂದ ಇವತ್ತು ಈ ದೇಶದಲ್ಲಿ ಏನು ಬಹುತ್ವ ಇರಬೇಕು, ಬಹುಧರ್ಮ ಬಹು ಸಂಸ್ಕೃತಿಯ ರಾಷ್ಟ್ರ ಇದೆ. ಈ ರಾಷ್ಟ್ರವನ್ನು ಉಳಿಸುವಂತದ್ದು, ಸಾಮರಸ್ಯ ಉದುರಿಸುವಂತಹ ಕೆಲಸ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು, ಸಹಯೋಗ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡುತ್ತಾ, ನನಗೆ ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಬೀದರ್ ಉಸ್ತುವಾರಿ ಸಚಿವನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆ ಅನೇಕ ಸಮಸ್ಯೆಗಳಿದ್ದಾವೆ. ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಒಂದು ಇಚ್ಛೆ ಏನಿದೆ, ಬೇಡಿಕೆ ಏನಿದೆ, ಅನುಭವ ಮಂಟಪ 2025 ಒಳಗಾಗಿ ಮುಗಿಬೇಕು ಅಂತ ಹೇಳಿ ವೇಗದಲ್ಲಿ ನಡೀತಾ ಇದೆ. ಸನ್ಮಾನ್ಯ ಸಿಎಂ ಸಾಹೇಬರಿಗೆ ನಾನು ಅವರೇ ಮಾಡ್ತಾರೆ ನಾವು ಹೇಳೋದು ಅವಶ್ಯಕತೆ ಇಲ್ಲ, ಅವರೇ ಕೇಳಿದ್ರು ಬರೋ ಹೊತ್ತಿನಲ್ಲಿ ಇನ್ನು ಹೆಚ್ಚು ಅನುದಾನ ಬೇಕು ಹೇಳು, ಅನುಭವ ಮಂಟಪಕ್ಕೆ ಕೊಡ್ತೀನಿ. ನಾವೇ ಇದಕ್ಕೆ ಭದ್ರವಾದಂತಹ ಬುನಾದಿ ಹಾಕಿದ್ದೇವೆ. ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ ಬಂದು ನಾವೇ ಇದನ್ನು ಉದ್ಘಾಟನೆ ಮಾಡೋಣ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಅನುಭವ ಮಂಟಪದ ಉದ್ಘಾಟನೆಯನ್ನು ಮುಂಬರುವಂತಹ ದಿನಮಾನಗಳಲ್ಲಿ ನಾವೇ ನಮ್ಮ ಸರ್ಕಾರದಲ್ಲಿ ಆಗ್ತದೆ, ಅದಕ್ಕೆ ಯಾವುದೇ ಕಡಿಮೆ ಬೀಳಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ಗೋದಾವರಿ ಬೇಸಿನಡಿಯಲ್ಲಿ ನೀರಾವರಿ ನೀರು ಉಪಯೋಗ ಮಾಡುವಂತದಕ್ಕೆ ನಮ್ಮ ಮನವಿ ಇದೆ. 10% ಮಾತ್ರ ನೀರಾವರಿ ಇದೆ. ಅದಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀರಿ, 5,000 ಕೋಟಿ ಕೊಟ್ಟಿದ್ದೀರಿ. ಹೀಗಾಗಿ ಬೀದರ್ ಜಿಲ್ಲೆಯ ನೀರಾವರಿ ಯೋಜನೆ ಪೂರ್ತಿ ಮಾಡಲಿಕ್ಕೆ ಇವತ್ತು ಅವಶ್ಯಕತೆ ಇರುವಂತಹ ಅನುದಾನ ಕೊಟ್ಟು ಮೇಕರ್ ಇರಬಹುದು, ಬೀದರ್ ಕೆರೆ ತುಂಬುವಂತದ್ದು ಕಾರ್ಯಕ್ರಮಗಳಿರ್ಬೋದು, ಬಸವ ಕಲ್ಯಾಣ ಏತ ನೀರಾವರಿ ಯೋಜನೆಗಳಿರ್ಬೋದು, ಚುಳ್ಕಿ ನಾಲಕ್ಕೆ ವಿಶೇಷವಾಗಿ ನಾಲೆಯನ್ನು ಮಾಡುವಂತದ್ದು ಇರಬಹುದು, ನೀರು ಉಪಯೋಗ ಮಾಡಲಿಕ್ಕೆ, ಅದೆಲ್ಲವನ್ನೂ ಮಾಡಲಿಕ್ಕೆ ತಮ್ಮೆಲ್ಲರ ಪರವಾಗಿ ನಮ್ಮ ಜನಪ್ರತಿನಿಧಿಗಳ ಶಾಸಕರು ಮಾಜಿ ಶಾಸಕರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರಿಗೆ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಕಾರಂಜ ಸಂತ್ರಸ್ತರಿದ್ದಾರೆ. ಆ ಸಂತ್ರಸ್ತರು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಜಮೀನು 2-3 ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದಿದೆ. ಒಂದು ಸಲ ಅಂತೇಳಿ ಒನ್ ಟೈಮ್ ಪ್ಯಾಕೇಜ್ ಆ ಕಾರಂಜ ಸಂತ್ರಸ್ತರಿಗೆ ಇವತ್ತು ಘೋಷಣೆ ಮಾಡಬೇಕು. ಸುಮಾರು ವರ್ಷದಿಂದ ಇರುವಂತಹ ಈ ಒಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ, ಈ ಕಾರ್ಖಾನೆ 2 ವರ್ಷ ಆಯ್ತು ಬಿಜೆಪಿ ಕಾರ್ಯಕಾಲದಲ್ಲಿ ಮುಚ್ಚಿ ಹೋಗಿದೆ. ಈ ಮುಚ್ಚಿ ಹೋಗಿದಂತಹ ಕಾರ್ಖಾನೆಗೆ ಪುನಶ್ಚೇತನ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡಿ, ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಕೊಟ್ಟಿದ್ದೀರಿ, ಬ್ರಿಮ್ಸ್ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡಿ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಾ ಬಂದಿದ್ದೀರಿ. ಇನ್ ಮುಂದೆನೂ ಮಾಡ್ತೀರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಎಲ್ಲಾ ಮಠಾಧೀಶರಿಗೆ ಸ್ವಾಗತವನ್ನು ಮಾಡಿ, ಬನ್ನಿ ನಾವು ನೀವೆಲ್ಲರೂ ಕೂಡಿ ಅವ್ರ ಕೈ ಬಲಪಡಿಸೋಣ ಅನ್ನುವಂತ ಮಾತನ್ನು ಹೇಳಿ, ಇವತ್ತೇನು ಸಮಾಜದಲ್ಲಿರುವಂತಹ ಏನು ಹಿಂಸೆ ಇದೆ, ಜಾತೀಯತೆ ಇದೆ, ಇವತ್ತೇನು ಜನರಿಗೆ ದಾರಿ ತಪ್ಪಿಸುವಂತದ್ದು ನಡೀತಾ ಇದೆ, ಇದೆಲ್ಲವನ್ನು ಇವತ್ತು ಬುಡ ಸಮೇತ ಕಿತ್ತಾಕಿ ಒಂದು ಬಸವ ತತ್ವದ ಆಧಾರದ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ಶ್ರಮ ಮಾಡೋಣ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ ಅಂತ ಹೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವ. ಸನ್ಮಾನ್ ಶ್ರೀ ಈಶ್ವರ್ ಬಿ ಖಂಡ್ರೆ, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಮಹಾಪ್ರಧಾನ ಕಾರ್ಯದರ್ಶಿಗಳು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಹೆಮ್ಮೆಯ ನೆಚ್ಚಿನ ಪ್ರೀತಿಯ ಸಚಿವರು ಈಶ್ವರ್ ಬಿ ಖಂಡ್ರೆ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಿ ಅವರಿಗೆ ಧನ್ಯವಾದ ತಿಳಿಸ್ತಾ, ಅನುಭವ ಮಂಟಪದ ಅಧ್ಯಕ್ಷರು ಈಗ ಸಮಾರಂಭವನ್ನು ಜ್ಯೋತಿ ಬೆಳೆಸಿ ಸಮಾರಂಭ ಉದ್ಘಾಟನೆ ಮಾಡಲಿಕ್ಕೆ ಪರಮಪೂಜ್ಯರು ಮತ್ತು ಜಗದ್ಗುರುಗಳು ಸನ್ನಿಧಿಯವರು, ಸಮಾರಂಭದ ಉದ್ಘಾಟಕರು, ನಮ್ಮ ನೆಚ್ಚಿನ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಆಗಿರುವ ದಾವಣಗೆರೆಯ ಸನ್ಮಾನ್ಯ ಶಾಸಕರು ಮಾಜಿ ಸಚಿವರು ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರು ಸಮಾರಂಭವನ್ನು ಜ್ಯೋತಿ ಬೆಳೆಸಿ ಈಗ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ. ವಾಸವ ಜ್ಯೋತಿ ಬೆಳಗ್ತಾ ಇದೆ. ಇದು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಕ್ತಿಯ ಕಲ್ಯಾಣದ ಜ್ಯೋತಿ ಈಗ ಮತ್ತೆ ಬೆಳಗ್ತಾ ಇದೆ. ನಮ್ಮ ಪ್ರೀತಿಯ ಸನ್ಮಾನ್ ಶ್ರೀ
ನಮ್ಮ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರು ಹೆಮ್ಮೆಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು. ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಧನ್ಯವಾದಗಳು. ಈಗ ಸದಾಶಯದ ನುಡಿಗಳು ಹನುಮ ಮಂಟಪದ ಅಧ್ಯಕ್ಷರು ಪರಮಪೂಜ್ಯರಾಗಿರುವ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಪೂಜ್ಯರಿಂದ ಸದಾಶಯದ ನುಡಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಮತ್ತೊಮ್ಮೆ ಬಸವ ಕಲ್ಯಾಣಕ್ಕೆ ಆಗಮಿಸಿ ಅನುಭವ ಮಂಟಪದ ಪ್ರಜ್ಞೆಯನ್ನ ಜನಮಾನಸದಲ್ಲಿ ಮೂಡಿಸಿರುವಂತ ಪರಮ ಪೂಜ್ಯ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನ ಸ್ಮರಣೆ ಮಾಡಿಕೊಂಡು ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ನಿಮ್ಮೆಲ್ಲರ ಬಹುದಿನಗಳ ಕನಸು ನನಸು ಮಾಡಿರುವಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಶರಣಾರ್ಥಿಯನ್ನ ಅರ್ಪಿಸಿ, ಅದೇ ರೀತಿ ಎಲ್ಲ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಈಶ್ವರ್ ಖಂಡ್ರೆಯವರಿಗೂ ಮತ್ತು ಎಂ ಬಿ ಪಾಟೀಲ್ರಿಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾದ ಶಾಮನೂರ್ ಶಿವಶಂಕರಪ್ಪನವರಿಗೂ ನಮ್ಮ ರಾಜಶೇಖರ್ ಪಾಟೀಲ್ರಿಗೂ ರಹೀಂ ಖಾನ್ ಅವರಿಗೂ ಎಲ್ಲ ಜನನಾಯಕರಿಗೂ ಎಲ್ಲ ಈ ಸಮಾರಂಭದಲ್ಲಿ ಶತಾಯುಷಿಗೆ ಸಮೀಪವಾಗಿರುವಂತ ನಮ್ಮ ಗೋರು ಚನ್ನಬಸಪ್ಪ ಅವರಿಗೆ ಅಂತ ಶರಣಾರ್ಥಿಗಳನ್ನ ಹೇಳಿ, ಬಂಧುಗಳೇ, ಇದೊಂದು ಆನಂದದ ಕ್ಷಣ. ಎಷ್ಟೋ ದಿನಗಳ ಕನಸು ಮಾನ್ಯ ಸಿದ್ದರಾಮಯ್ಯನವರು ನನಸು ಮಾಡಿದ್ದಾರೆ. ಬಸವಣ್ಣನ ಭಾಷೆಯಲ್ಲಿ ಹೇಳಬೇಕಾದ್ರೆ, ಬಸವಣ್ಣನ ವಚನದ ಮೂಲಕ ಹೇಳಬೇಕಾದ್ರೆ ಬಸವಣ್ಣನವರು ಹೇಳ್ತಾರೆ, ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗವೆಂಬ ಮನೆಯ ತೆರವು ಮಾಡಿ ಅಷ್ಟದಳವೆಂಬ ಓವರಿಯೊಳಗೆ ನಿಜ ನಿವಾಸವೆಂಬ ಹಾಸುಗೆಯ ಹಾಸಿ ಧ್ಯಾನವೆಂಬ ಮೇಲು ಕಟ್ಟೆಯಂ ಕಟ್ಟಿ ಜ್ಞಾನವೆಂಬ ದೀಪವ ಬೆಳಗಿ ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು ಕಂಗಳೇ ಪ್ರಾಣವಾಗಿ ಬರವ ಹಾರುತ್ತಿರ್ಪೇನಯ್ಯ ನಾನು ಬಾರೆನೆಂದು ಉಮ್ಮರಿಸೇನೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡಡೆ ಎನ್ನ ಬಯಕೆ ಸ್ವಯವಾಯಿತು. ಹಿಂದೆ 12 ವರ್ಷದಲ್ಲಿದ್ದ ಚಿಂತೆ ಇಂದು ನಿಶ್ಚಿಂತೆಯಾಯಿತು. ಕೂಡಲ ಸಂಗಮ ದೇವರ ಕೃಪಾಮೂರ್ತಿಯಾದ ಕಾರಣ. ಹಾಗೆ 12 ವರ್ಷಗಳಿಂದ ಚಿಂತಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರಿಗೂ ಒಂದು ಆನಂದದ ಕ್ಷಣ. ಬಹುತೇಕ ನಮ್ಮೆಲ್ಲ ಬಸವಾಭಿಮಾನಿಗಳಿಗೆ ಎಲ್ಲರಿಗೂ ಈ 2024ನೇ ಇಸ್ವಿಯ ಒಂದು ಆನಂದದ ಕ್ಷಣ ಅಂದ್ರೆ ಯಾವುದು ಅಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ದಿವಸ. ಬಂಧುಗಳೇ, ನೀವು ಕುಂತಿರುವ ಇದು ಭೂಮಿ ಪ್ರಜಾಧರ್ಮವನ್ನ ಕೊಟ್ಟಿರುವಂತ ಭೂಮಿ. ನಮ್ಮೆಲ್ಲರಿಗೆ ಸಮಾನತೆಯ 900 ವರ್ಷಗಳ ಹಿಂದ ಸಮತಾ ಧ್ವಜವನ್ನ ಹಾರಿಸಿರುವಂತ ಅಪ್ಪನು ಮಾದಾರ ಚೆನ್ನಯ್ಯ, ಬೊಪ್ಪನು ಡೋಹಾರ ಕಕ್ಕಯ್ಯ, ಅಪ್ಪ ಬಪ್ಪ ಅಣ್ಣ ಅಕ್ಕ ಅಂತ ತಿಳ್ಕೊಂಡು ಎಲ್ಲರಿಗೂ ತನ್ನ ಹೃದಯದಲ್ಲಿ ಇಂಬಿಟ್ಟುಕೊಂಡಿರುವಂತ ಈ ಪುಣ್ಯ ಭೂಮಿ. ರಾಜಶಾಹಿ ಇದ್ದ ಕಾಲದಲ್ಲಿ ಪ್ರಜಾಧರ್ಮದ ಮೌಲ್ಯಗಳನ್ನ ಬಿತ್ತಿರುವಂತಹ ಬಸವಣ್ಣನವರು. ಅಂಥ ಬಸವಣ್ಣನವರು ಆ ಬಸವಣ್ಣನವರ
ಆದ್ರೆ ಕೊನೆ ಏನಾಯ್ತು? ಹರಳಯ್ಯ ಮಧುವರಸರಿ ಇದೇ ನೆಲದಲ್ಲಿ ಸಾವಿರ ಶರಣರಿಗೆ ಹತ್ಯೆ ಆಯಿತು. ಇದೇ ತ್ರಿಪ್ರಾಂತ ಕೆರಿ ನೀರೆಲ್ಲ ರಕ್ತಮಯ ಆಯಿತು. ಎಲ್ಲರಿಗೂ ಹರಳಯ್ಯ ಮಧುವರಸರಿಗೆ ಶೀಲವಂತ ಅವರಿಗೆಲ್ಲ ಆನೆ ಕಾಲಿಗೆ ಕಟ್ಟಿ ಎಣಿಸಿ ಅವರಿಗೆ ಮರಣದಂಡನೆಯನ್ನ ಕೊಟ್ರು. ಆದ್ರೆ ಅವ್ರು ಹೇಳಿದ್ರು ಕೊನೆಗೆ, ಹರಳಯ್ಯ ಮಧುವರಸರೇ ನೀವು ತಪ್ಪಂತ ಒಪ್ಪಿಕೊಳ್ರಿ ಅಂತ ಹೇಳಿದ್ರು. ನಾವು ತಪ್ಪು ಮಾಡಿಲ್ಲ ತಪ್ಪು ಮಾಡದೇ ಇರೋರು ಒಪ್ಪಿಕೊಳ್ಳೋ ಪ್ರಶ್ನೆ ಎಲ್ಲಿ ಬಂತು? ಅದಕ್ಕೆ ನಾವು ತಪ್ಪಿ ಮಾಡಿಲ್ಲ. ನಾವು ಬಸವ ಧರ್ಮದ ಬೀಜಕ್ಕಾಗಿ ಮೊದಲನೇ ಬಲಿದಾನ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ತಿಳ್ಕೊಂಡು ತಮ್ಮ ಪ್ರಾಣವನ್ನೇ ಅಲ್ಲಿ ಅರ್ಪಿಸಿದರೆ ವಿನಃ ಅವರು ತಪ್ಪು ಒಪ್ಪಿಕೊಂಡಿಲ್ಲ. ಅಂಥ ಒಂದ್ ಮಾತೆಲ್ಲ ತಿಳ್ಕೋಬೇಕು. ಹರಳಯ್ಯ ಮಧುವರಸರು ಸಾವಿರಾರು ಶರಣರು ಇಲ್ಲಿ ಮರಣವನ್ನು ಹೊಂದಿದ್ದಾರೆ. ಆ ಒಂದೊಂದು ರಕ್ತದ ಹನಿ ಮೇಲೆ ಮುಂದಿನ ಕಾಲದಲ್ಲಿ ಬಸವ ಭಕ್ತರು ಸಾವಿರ ಹುಟ್ಟುತ್ತಾರೆ, ಸಾವಿರ ಬೆಳೀತಾರೆ. ಬಂಧುಗಳೇ, ಇವತ್ತ ಬಹಳ ಹೆಮ್ಮೆ ವಿಷಯ, ಇವತ್ತು ಬಹಳ ಆನಂದದ ವಿಷಯ. 1924ರಲ್ಲಿ ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರ, ಬಸವಣ್ಣನವರು ಇಂದು ಇರುತ್ತಿದ್ದರೆ ಜಗತ್ತಿಗೆ ಪೂಜ್ಯರಾಗಿ ಬಾಳುತ್ತಿದ್ದರು. ಅವರ ಅನುಯಾಯಿಗಳಾದ ನೀವು ಬಸವ ತತ್ವವನ್ನು ಚೆನ್ನಾಗಿ ಪ್ರಚಾರ ಮಾಡಿದ್ದಾದರೆ ಭಾರತವನ್ನೇಕೆ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ ಅಂತ ಹೇಳ್ತಾರೆ. ಜಗತ್ತನ್ನೇ ಉದ್ಧಾರ ಅಂಥ ತತ್ವ ಬಸವ ತತ್ವದಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತ ನಮಗೆ ಹೆಮ್ಮೆ ಇದೆ, ಬಹಳ ಅಭಿಮಾನದ. ಯಾರಾದರೂ ಧೈರ್ಯ ಮಾಡಿ ಎಲ್ಲ ಆಫೀಸ್ಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರು ಭಾವಚಿತ್ರ ಹಾಕ್ಲಿಕ್ಕೆ ಕಾರಣರಿದ್ದಂಥ ಏಕೈಕ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು. ಅಂಥ ಅಷ್ಟೇ ಅಲ್ಲ, ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತ ನಾಮಕರಣವನ್ನು ಮಾಡಿ ಜಾಗತಿಕ ಮಟ್ಟದಲ್ಲಿ ಅಕ್ಕ ಮಹಾದೇವಿ ಹೆಸರು ಹೋಗುವಂತೆ ಮಾಡಿರುವಂತ ಏಕೈಕ ನಾಯಕರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು. ಬಂಧುಗಳೇ, ಇವತ್ತು ಒಂದು ಮಾತು ತಿಳ್ಕೋಬೇಕು. ನಾವೆಲ್ಲ ಉತ್ತರ ಭಾರತದ ಮೀರಾ ಓದ್ತೀವಿ, ಉತ್ತರ ಭಾರತದ ಮೀರಾಬಾಯಿನ ಓದ್ತೀವಿ. ಮತ್ತೆ ಆದ್ರೆ ನಮ್ಮ ಅಕ್ಕ ಮಹಾದೇವಿಯವರು ಉತ್ತರ ಭಾರತದವರು ಓದಂಗ್ ಮಾಡಬೇಕು ಅನ್ನುವಂತ ಮಾತನ್ನ ನಾ ಸಿದ್ದರಾಮಯ್ಯನವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ನಮ್ಮ ಅಲ್ಲಿನ ಮೀರಾಬಾಯಿ ನಮ್ಮ ಮಕ್ಕಳು ಓದ್ತಾರೆ. ಉತ್ತರ ಭಾರತದವರಿಗೆಲ್ಲ ಕಬೀರ ನಮ್ಮ ಮಕ್ಕಳು ಓದ್ತಾರೆ. ನಮ್ಮ ಅಕ್ಕ ಮಹಾದೇವಿ, ನಮ್ಮ ಕಿತ್ತೂರಾಣಿ ಚೆನ್ನಮ್ಮ, ಕನಕದಾಸ, ಸಂಗೊಳ್ಳಿ ರಾಯಣ್ಣ ಅವ್ರು ಯಾಕೆ ಓದಬಾರದು ಉತ್ತರ ಭಾರತದವರು? ಅದಕ್ಕೆ ತಾವು ಉತ್ತರ ಭಾರತದ ಮುಖ್ಯಮಂತ್ರಿಗಳಿಗೆ ಹೇಳಿ ನಮ್ಮ ಅಕ್ಕ ಮಹಾದೇವಿ ಮತ್ತು ಕನಕದಾಸ, ಬಸವಣ್ಣ, ಸಂಗೊಳ್ಳಿ ರಾಯಣ್ಣ ಅಂತವರನ್ನ ಅಲ್ಲಿನ ಪಠ್ಯದಲ್ಲಿ ಬರುವಂತೆ ತಾವು ಮಾಡಿದರೆ ಸಾಧ್ಯ ಅದ ಸರ್ಕಾರದ ಮಟ್ಟದಲ್ಲಿ ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಿ ಇವತ್ತ ಒಂದು ಮಾತು ಹೇಳ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಲಿಂಗಾಯತದ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳ ಮೂಲಕ ನೆನಪಿಡುವಂಥ ಒಂದು ಕಾರ್ಯ ಯಾರಾದರೂ ಮಾಡಿದ್ರೆ ಅದು 12ನೇ ಶತಮಾನದೊಳಗೆ ಬಸವಣ್ಣವರು ಅನುಭವ ಮಂಟಪದಲ್ಲಿ ಲಿಂಗಾಯತ ಧರ್ಮ ಅಂತ ಮುದ್ರೆ ಒತ್ತಿದ್ರು. ಆದ್ರೆ ಮತ್ತೊಮ್ಮೆ ಸರ್ಕಾರದಲ್ಲಿ ಇದು ಲಿಂಗಾಯತ ಧರ್ಮ, ಸ್ವತಂತ್ರ ಧರ್ಮ ಅಂತ ಮುದ್ರೆ ಒತ್ತಿದಂತ ಏಕೈಕ ಧೀರ ವೀರ ಶರಣ ಯಾರಾದರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು. ಬಂಧುಗಳೇ, ಇವತ್ತ ಒಂದು ಮಾತನ್ನ ನಾವು ನೆನ್ಪಿಟ್ಕೋಬೇಕು. ಮಂತ್ರಿಗಳೆಲ್ಲ ಪ್ರತಿಜ್ಞೆ ಸ್ವೀಕಾರ ಮಾಡೋದಿತ್ತು. ಆ ಪ್ರತಿಜ್ಞೆ ಯಾವಾಗ ಸ್ವೀಕಾರ ಮಾಡಿದ್ರು? ಮುಖ್ಯಮಂತ್ರಿಗಳು ಬಸವ ಜಯಂತಿಯಿಂದ
ಬಸವ ಜಯಂತಿಯಿಂದ ಪ್ರತಿಜ್ಞೆ ಸ್ವೀಕಾರ ಮಾಡಿರುವಂತ ಮುಖ್ಯಮಂತ್ರಿಗಳು ಯಾರಾದರೂ ಇದ್ರೆ ಅವರು ನಮ್ಮ ನೆಚ್ಚಿನ ಸಿದ್ದರಾಮಯ್ಯನವರು. ಅದಕ್ಕೆ ಇವತ್ತ ಒಂದು ಮಾತು ನಾವು ಅಭಿಮಾನದಿಂದ ಇವತ್ತು ಬೃಹತ್ ಅನುಭವ ಮಂಟಪ ಆಗಲಿಕ್ಕೆ, ಇವತ್ತು ಬೃಹತ್ ಅನುಭವ ಮಂಟಪಕ್ಕೆ ತಯಾರಿ ನೀಲಿ ನಕ್ಷೆ ತಯಾರು ಮಾಡಿರುವಂತ ಶ್ರೇಯಸ್ಸು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ತದೆ. ನಮ್ಮ ಈಶ್ವರ್ ಖಂಡ್ರೆ ಅವರ ಪ್ರಯತ್ನದಿಂದ ಗೋರು ಚನ್ನಬಸಪ್ಪರ ಅಧ್ಯಕ್ಷತೆಯಲ್ಲಿ ಬಹಳ ಸುಂದರವಾದಂತಹ ಅನುಭವ ಮಂಟಪವನ್ನ ಇವತ್ತು ನಿರ್ಮಾಣ ಆಗಲತ್ತದ. ಅದರ ನೀಲಿ ನಕ್ಷೆಯನ್ನು ತಯಾರು ಮಾಡಿದಂತ ಶ್ರೇಯಸ್ಸು ತಮಗೆ ಸಲ್ತದ ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಅಭಿಮಾನದಿಂದ ಅಭಿನಂದನೆಗಳನ್ನ ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತ ಒಂದು ಎಲ್ಲೇ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಮಾತಾಡಲಿ, ಯಾವುದೇ ವೇದಿಕೆ ಮೇಲೆ ತಾವು ಯಾವ ವೇದಿಕೆ ಮೇಲೆ ಮಾತಾಡಿದ್ರು ಏನ್ ಹೇಳ್ತೀರಿ? ನನ್ನ ವೈಚಾರಿಕ ಗುರು, ನನ್ನ ರಾಜಕೀಯ ಗುರು, ಅಭಿಮಾನದಿಂದ ನನ್ನ ವೈಚಾರಿಕ ಗುರು, ನನ್ನ ರಾಜಕೀಯ ಗುರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣ ಅಂತ ಅಭಿಮಾನದಿಂದ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎದುರುಗಡೆ ಇದ್ದಾರೆ. ಅಂಥ ಇವತ್ತ ಬಂಧುಗಳೇ, ಇನ್ನ ಮತ್ತೆ ಯಾವುದೇ ವೇದಿಕೆ ಇರಲಿ ಅಲ್ಲಿ ವಚನ ಸಾಹಿತ್ಯದ ಬಗ್ಗೆ, ಬಸವಣ್ಣನ ಬಗ್ಗೆ ಹೇಳಂತ ಮಂತ್ರಿಗಳು, ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು. ಇಂಥ ಅನೇಕ ಒಂದು ಮಾತು ನೆನಪಿಸ್ಕೊಡ್ತೀನಿ ಸರ್, ತಮ್ಗ ಒಂದು ಮಾತು ನಾನು ನೆನಪಿಸ್ಕೊಡ್ತೀನಿ. ಅನುಭವ ಮಂಟಪದಲ್ಲಿ ಪ್ರಜಾಧ್ವನಿ ಪ್ರಾರಂಭ ಮಾಡಿದ್ರು. ಪ್ರಜಾಧ್ವನಿ ಪ್ರಾರಂಭ ಮಾಡುವಾಗ ಅನುಭವ ಮಂಟಪದಿಂದಲೇ ಅದು ಪ್ರಾರಂಭ ಆಗಿತ್ತು. ಅನುಭವ ಮಂಟಪದಲ್ಲೇ ಪ್ರಾರಂಭ ಆದಾಗ ಅವಾಗ ನಾನು ಆವೇಶದಿಂದ ಹೇಳ್ತಾ ನಾವು ಉದ್ದೇಶಪೂರ್ವಕವಾಗಿ ಬಸವಣ್ಣ ನುಡಿಸಿದನೇನೋ ನನ್ನ ಬಾಯಿಯಿಂದ, ಮುಂದೆ ನಿಮ್ ಸರ್ಕಾರ ನಿಮ್ದೇ ಬರ್ತದ, ನೀವೇ ಮುಖ್ಯಮಂತ್ರಿಗಳೇ ಆಗ್ತೀರಿ ಅಂತ ಆ ಪ್ರಜಾಧ್ವನಿಯಲ್ಲಿ ಮೊಟ್ಟ ಮೊದಲು ನನ್ನ ಬಾಯಿಯಿಂದ ನುಡಿಸಿದ್ರು. ಮರುದಿವ್ಸ ಎಷ್ಟೋ ಟೀಕೆಗಳು ಬಂದು ಆದ್ರೆ ನಾ ಅದನ್ನ ನಾಯೇನು ಅಂದಿಲ್ಲಪ್ಪ, ಅಷ್ಟೇ ಹೇಳ್ದೆ ವಿನಃ ತಂತಾನೆ ಆ ಧ್ವನಿ ನುಡಿಸಿದೆ ಅಂತ. ಮತ್ತೆ ಮುಖ್ಯಮಂತ್ರಿಗಳಾದ್ರು, ಅವ್ರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತ ನಾನು ಕೊನೆಗೆ ಒಂದು ಮಾತನ್ನ ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ. ಇದು ಬಸವಣ್ಣ ನಾಡು. ಒಂದು ತಾವು ಅಧಿಕಾರ ಶಾಶ್ವತ ಇಲ್ಲ. ಅಧಿಕಾರ ಇದ್ದಾಗ ತಮ್ಮ ಹೆಸರು ಮುಂದ ಕಾಲಾನುಕಾಲ ನೆನೆಸ್ಕೋಬೇಕಾದ್ರೆ, ವಚನ ಸಾಹಿತ್ಯ ವಿಶ್ವ ಮಟ್ಟದಲ್ಲಿ ಪ್ರಚಾರ ಆಗಬೇಕಾದ್ರೆ, ವಚನ ಸಾಹಿತ್ಯ ವಿಶ್ವ ಮಟ್ಟದಲ್ಲಿ ಬೆಳಕು ಕೊಡಬೇಕಾದ್ರೆ ತಾವು ಬಸವ ಕಲ್ಯಾಣ ಭೂಮಿಯಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ನಾಡಿನ ಸಮಸ್ತ ಭಕ್ತರ ಮುಖಾಂತರ ನಾನು ತಮಗೆ ವಿನಂತಿ ಮಾಡ್ಕೋತಾ ಇದ್ದೀನಿ. ಆ ವಚನ ವಿಶ್ವವಿದ್ಯಾಲಯ, ಈ ಅನುಭವ ಮಂಟಪ ಅದು ಕಲ್ಲಿನ ಜಡ, ಅದಕ್ಕೆ ಚೈತನ್ಯ ತುಂಬಬೇಕಾದ್ರೆ ವಚನ ವಿಶ್ವವಿದ್ಯಾಲಯವೇ ಅದು ಬೇಕು. ಅದಕ್ಕೆ ತಾವು ಖಂಡಿತವಾಗಿ ವಚನ ವಿಶ್ವವಿದ್ಯಾಲಯ ಮಾಡ್ತೀರಿ ಅಂತ ತಿಳ್ಕೊಂಡು ನನಗೆ ಸಂತೋಷದ, ಅಭಿಮಾನದ. ಬಂಧುಗಳೇ, ಅಂಥ ವಚನ ವಿಶ್ವವಿದ್ಯಾಲಯ ತಾವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಎಲ್ಲ ಪಠ್ಯಗಳಲ್ಲಿ ಶರಣರ ತತ್ವಗಳನ್ನ ಅಳವಡಿಸಿಕೊಳ್ಳುವಂತಹ ಒಂದು ತಾವೆಲ್ಲ ಗಮನ ಕೊಡಬೇಕು ಅಂತ ಒಂದು ಮಾತನ್ನು ಹೇಳಿ, ಮತ್ತೊಮ್ಮೆ ಇವತ್ತ ಇಂಥ ಒಂದು ಅಪರೂಪದ ಸಾಂಸ್ಕೃತಿಕ ನಾಡಿನ ಮಠಾಧೀಶರೆಲ್ಲರ ಪರವಾಗಿ, ನಾಡಿನ ಎಲ್ಲ ಕಡೆ ಎಲ್ಲ ಬಸವ ಭಕ್ತರ ಪರವಾಗಿ ನಾನು ಮತ್ತೊಮ್ಮೆ ಸಾವಿರ ಅಭಿನಂದನೆಗಳನ್ನ ಅವರಿಗೆ ಸಲ್ಲಿಸಿ ನನ್ನ 2 ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಜನಪದ ವಿಶ್ವವಿದ್ಯಾಲಯ ಇದೆ, ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ, ಜನಪದ ವಿಶ್ವವಿದ್ಯಾಲಯ ಇದೆ, ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ, ಕನ್ನಡ ವಿಶ್ವವಿದ್ಯಾಲಯ ಇದೆ, ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅನುಭವ ಮಂಟಪಕ್ಕೆ ಜೀವಂತಿಕೆ ತುಂಬಿದಂತ ಆಗ್ತದೆ. ಆ ದೃಷ್ಟಿಯಿಂದ ಅವರು ಮಾಡ್ತಾರೆ ಅನ್ನುವಂಥ ಭರವಸೆ ನಮ್ಮೆಲ್ಲರ ಮಠಾಧೀಶರಿಗೆ ಇದೆ ಅಂತ
ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ನಾನು ಶರಣಾರ್ಥಿಯನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಇವತ್ತು ನಮ್ಮೆಲ್ಲ ಬೀದರ್ ಜಿಲ್ಲೆಯಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬುವಂತ ಈ ಮಾನ್ಯ ಈಶ್ವರ್ ಖಂಡ್ರೆಯವರು ಬಹಳ ಅವರ ಪ್ರಯತ್ನ ಪರಿಶ್ರಮದಿಂದ ಬೀದರ್ ಜಿಲ್ಲೆಯಾದ್ಯಂತ ಅಭಿವೃದ್ಧಿ ಕಾರ್ಯಗಳನ್ನು ನಡೆದಿದೆ. ಇವತ್ತ ಎಲ್ಲರೂ ಆ ಅಭಿವೃದ್ಧಿಯತ್ತ ದಾಪುಗಾಲು ಹಾಕ್ತಾ ಇದ್ದಾರೆ ಅಂತ ಹೇಳಿ, ಅದೇ ರೀತಿ ನಮ್ಮ MB ಪಾಟೀಲ್ರವರು ಇವತ್ತಿನ ಸಭೆಯಲ್ಲಿ ಇದ್ದು ಇದಕ್ಕೊಂದು ಹೊಸ ಕಡೆಯನ್ನು ತಂದು ಕೊಟ್ಟಿದ್ದಾರೆ. ಅವರು ಈ ಸಮಾರಂಭದಲ್ಲಿ ಆಗಮಿಸಿದ್ದಕ್ಕೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಶರಣನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅನುಭವ ಮಂಟಪದ ಅಧ್ಯಕ್ಷರು, ಲಿಂಗಾಯತ ಮಠಾಧೀಶರದ ಅಧ್ಯಕ್ಷರು, ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟ ದೇವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಭಕ್ತಿಯ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಈಗಾಗಲೇ ಕನಸನ್ನು ಮನಸ್ಸನ್ನು ಮಾಡಿ ಸಾಂಸ್ಕೃತಿಕ ನಾಯಕ ಮಾಡಿದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೋರಾದ ಚಪ್ಪಾಳೆ ತಟ್ಟೋಣ. ಈಗ ಮತ್ತೆ ನಮಗೆ ಪ್ರೀತಿಯ ನಮ್ಮ ಸಮಾರೋಹದ ಉದ್ಘಾಟಕರು ಈಗ ಉದ್ಘಾಟನಾ ನುಡಿ ಹಿರಿಯ ಚೈತನ್ಯ ಮೂರ್ತಿಗಳು, ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಆಗಿರುವ ದಾವಣಗೆರೆಯ ಸನ್ಮಾನ ಶ್ರೀ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರಿಂದ ಉದ್ಘಾಟನಾ ನುಡಿ. ಓಂ ಶ್ರೀ ಬಸವಲಿಂಗಾಯ ನಮಃ. ವೇದಿಕೆ ಮೇಲಿರುವ ಸಮಸ್ತ ಹರಗುರು ಶರಮೂರ್ತಿಗಳ ಪಾದಗಳಿಗೆ ನಮಸ್ಕರಿಸಿ ಇಂದಿನ ಸೈದ್ಧಾಂತಿಕ ಸಮಾರಂಭದ ಕೇಂದ್ರ ಬಿಂದು ಹಾಗೂ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಈಶ್ವರ್ ಖಂಡ್ರೆ ಅವರೇ, ಇನ್ನೋರ್ವ ಸಚಿವರಾದ ರಹೀಂ ಖಾನ್ ಅವರೇ, ರಾಜಶೇಖರ್ ಪಾಟೀಲ್ ಅವರೇ, MB ಪಾಟೀಲ್ ಅವರೇ ಹಾಗೂ ವೇದಿಕೆ ಇರತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಈ ಸಮಾರಂಭದ ಬಸವ ಅಭಿಮಾನಿಗಳೇ, ಮಾಧ್ಯಮದ ಗೆಳೆಯರೇ, ಸಮಾನತೆಯ ಹರಿಕಾರರಾದ ಮಹಾಮಾನವತಾವಾದಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಸ್ಥಾಪಿಸಿರುವ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಕರ್ನಾಟಕ ಸರ್ಕಾರ ತೀರ್ಮಾನಿಸಿ ಘೋಷಿಸಿದ್ದಕ್ಕೆ ಸಮಸ್ತ ಬಸವಾದಿಗಳಿಗೂ ಹರ್ಷ ತಂದಿದೆ. ಈ ನಮ್ಮ ದಾವಣಗೆರೆಯಲ್ಲಿ 24ನೇ ಮಹಾಧಿವೇಶನ ನಡೆದಾಗ ನಾವು 5 ರೆಸಲ್ಯೂಷನ್ಗಳನ್ನ ಮಾಡಿದ್ವಿ. ಅದರಲ್ಲಿ ಮೊದಲನೇದು ಕರ್ನಾಟಕ ಸರ್ಕಾರ ನಮ್ಮ ಬಸವೇಶ್ವರನನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬಿಟ್ಟು ಘೋಷಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಪರವಾಗಿ ಸರ್ಕಾರ ಈ ಘೋಷಣೆಯನ್ನ ಮಾಡಿದ್ದಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಈ ಕರ್ನಾಟಕ ಸರ್ಕಾರ ತೀರ್ಮಾನಿಸಿದ ಘೋಷಿತಕ್ಕೆ ಸಮಸ್ತ ಬಸವ ಅಭಿಮಾನಿಗಳಿಗೆ ಹರ್ಷ ತಂದಿದೆ. ನಿಜ ಶರಣ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ಬಸವಣ್ಣನವರ ಈ ಕರ್ಮಭೂಮಿ ಕಲ್ಯಾಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಅಭಿನಂದನಾ ಸಮಾರಂಭ ನಿಜವಾಗಿಯೂ ಅರ್ಥಪೂರ್ಣವಾಗಿದೆ. ಏಕೆಂದರೆ ಇತಿಹಾಸದಲ್ಲಿ ಮೊದಲ ಸಲ ಸ್ತ್ರೀ ಸ್ವಾತಂತ್ರ್ಯವನ್ನ ಕೂಗು ಈ ಭೂಮಿಯಿಂದಲೇ ಪ್ರಾರಂಭವಾಗಿದ್ದು, ಮೂಢತೆಗಳನ್ನ ಕಂದಾಚಾರಗಳನ್ನು ಕಿತ್ತೊಗೆದು ದೈವೇ ಧರ್ಮದ ಮೂಲ ಎಂಬ ತತ್ವವನ್ನು ಸಾರಿದ ಭೂಮಿ. ಜಾತಿಭೂತವನ್ನು ನಿರ್ಮೂಲನೆ ಮಾಡಿ ಸರ್ವ ಸಮಾಜದವರನ್ನು ಕಟ್ಟಿಕೊಂಡು ಪ್ರಜಾಸತ್ತಾತ್ಮಕ ತಳಹದಿಯ ಮೇಲೆ ಅನುಭವ ಮಂಟಪ ಎಂಬ ಜಗತ್ತಿನ ಮೊದಲ ಸಂಸತ್ತನ್ನು ಸಾರಿಸಿರುವ ಪುಣ್ಯಭೂಮಿ. ಅದೇ ರೀತಿ ಶ್ರೀ ಸಿದ್ದರಾಮಯ್ಯನವರು ಕೂಡ ಬಸವ ತತ್ವದಲ್ಲಿ ನಂಬಿಕೆಯನ್ನು ಉಳ್ಳವರು, ಸಾಮಾಜಿಕ ಸಮಾನತೆಯಲ್ಲಿ ನಂಬಿಕೆ ಇದ್ದವರು, ಬಡವರ ದೀನ ದಲಿತರ ಪರವಾಗಿ ಕಾರ್ಯಕ್ರಮ ರೂಪಿಸಿ ಜಾರಿಗೆ ತರುವ ಅಪರೂಪದ ವ್ಯಕ್ತಿ. ಉದಾಹರಣೆಗೆ 5 ಗ್ಯಾರಂಟಿಗಳನ್ನು ರೂಪಿಸಿ ಬಡವರ ಮನೆಗೆ ಕಾರ್ಯಕ್ರಮವನ್ನು ಮುಟ್ಟಿಸುವಲ್ಲಿ ಯಶಸ್ವಿಯಾಗಿ ಕಂಡಿದ್ದಾರೆ. ಆದ್ದರಿಂದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸಲು ಈ ಪುಣ್ಯಭೂಮಿಯ ಸೂಕ್ತವನ್ನು ನಿರ್ಧರಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಇತರ ಬಸವ ಸಂಘಟನೆಗಳು ನಿರ್ಧರಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.
ಈಗ ನಾನು ಬಸವಾದಿ ಪರವಾಗಿ ಮತ್ತೊಂದು ವಿಚಾರವನ್ನ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಅಂಬೇಡ್ಕರ್ ಅವರ ಭವನಗಳನ್ನು ಯಾವ ರೀತಿ ಜಿಲ್ಲೆಯಲ್ಲಿ ಇದೆಯೋ ಅದೇ ರೀತಿ ಬಸವ ಭವನ ಅಂತ ಹೇಳ್ಬಿಟ್ಟು ಎಲ್ಲಾ ಜಿಲ್ಲೆಗಳಲ್ಲಿಯೂ ಬರ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಮುಖ್ಯಮಂತ್ರಿ ಮಾಡಲಿ ಅಂತ ಹೇಳ್ಬಿಟ್ಟು ಆಶಿಸಿ ಈ ಐತಿಹಾಸಿಕ ಅಭಿನಂದನೆ ಕಾರ್ಯಕ್ರಮವನ್ನು ನಾನು ಹೃದಯಪೂರ್ವಕ ಸಂತೋಷದಿಂದ ಉದ್ಘಾಟಿಸಿದ್ದೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು. ನಮ್ಮ ಹೆಮ್ಮೆಯ ಅಧ್ಯಕ್ಷರಿಗೆ ಜೋರಾದ ಚಪ್ಪಾಳೆ ತಟ್ಟೋಣ. ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರಿಗೆ. ಈಗ ನಾವೆಲ್ಲ ಕಾಯ್ತಾ ಇದ್ವು ವಿಶೇಷ ಈ ಕಾರ್ಯಕ್ರಮಕ್ಕೆ ಹಿರಿಯ ಶಾಸಕರು ಮಾರ್ಗದರ್ಶಕರಾದಂತಹ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹೋದ್ರೆ ಸ್ವಾಗತವನ್ನು ಬಯಸ್ತಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಸಮಾರಂಭ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೋರ್ತಾ ಇದ್ದೇನೆ. ನಮ್ಮ ನೆಚ್ಚಿನ ಯುವ ನಾಯಕರು ಸನ್ಮಾನ್ ಶ್ರೀ ಸಾಗರ್ ಬಿ ಖಂಡಿಯವರು ಈ ಅಭಿನಂದನ ಪತ್ರವನ್ನು ವಾಚನ ಮಾಡಲಿಕ್ಕೆ ಡೈಸ್ ಮೇಲೆ ಬರ್ತಾ ಇದ್ದಾರೆ. ಈಗ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಪ್ರೀತಿಯ ಅಭಿನಂದನ ಸಮಾರಂಭ. ಈ ಅಭಿನಂದನ ಪತ್ರದ ವಾಚನವನ್ನು ನೆಚ್ಚಿನ ಯುವ ನಾಯಕರು ಸನ್ಮಾನ್ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಬಾಲ್ಕಿಯವರು. ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ನಾನು ಸಾಗರ್ ಖಂಡ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನಾ ಪತ್ರವನ್ನು ಓದುತ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬಸವ ಕಲ್ಯಾಣ ಹಾಗೂ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ವತಿಯಿಂದ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಈ ಅಭಿನಂದನಾ ಪತ್ರ. ಬಸವತತ್ವ ಅನುಯಾಯಿಗಳಾದ ನೀವು ಬಸವ ಜಯಂತಿಯಂದು 13 ಮೇ 2013 ಪ್ರಥಮ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ನಿಮಗಿರುವ ಭಕ್ತಿ ಮತ್ತು ಗೌರವವನ್ನು ಜಗತ್ತಿಗೂ ತೋರಿಸಿದ್ದೀರಿ. ಬಸವಾದಿ ಪ್ರಮಥರ ಶರಣರ ತತ್ವಾದರ್ಶಗಳ ಬಗ್ಗೆ ಅಪಾರ ಗೌರವ ಹೊಂದಿರುವ ತಾವು ಶ್ರೇಣಿ ರಹಿತ ವರ್ಗರಹಿತ ಸಮ ಸಮಾಜದ ನಿರ್ಮಾಣಕ್ಕೆ ಹಲವು ಯೋಜನೆಗಳನ್ನು ರೂಪಿಸಿದ್ದೀರಿ. 5 ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ಮೂಲಕ ಸ್ತ್ರೀ ಸಬಲೀಕರಣಕ್ಕೂ ಕಾರಣರಾಗಿದ್ದೀರಿ. ಕಪಿಲಾ ನದಿಯ ತೀರದ ಪವಿತ್ರ ಪುಣ್ಯ ಕ್ಷೇತ್ರ ನಂಜನಗೂಡಿನ ಸಮೀಪದಲ್ಲೇ ಇರುವ ವರುಣ ಹುಬ್ಳಿಯ ಸಿದ್ದರಾಮಣ್ಣ ಹುಂಡಿಯ ರೈತ ಕುಟುಂಬದಲ್ಲಿ ಶ್ರೀ ಸಿದ್ದರಾಮೇಗೌಡ ಮತ್ತು ಶ್ರೀಮತಿ ಬೋರಮ್ಮ ದಂಪತಿಯ ಪುತ್ರರಾಗಿ ಜನಿಸಿದ ನೀವು ವಿಜ್ಞಾನ ಮತ್ತು ಕಾನೂನು ಪದವಿ ಪಡೆದು ಮೈಸೂರಿನ ವಿದ್ಯಾವರ್ಧಕ ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ 100 ಯುವಕರಿಗೆ ಕಾನೂನು ಪಾಠ ಮಾಡಿದ ತಾವು ಸ್ವಸಾಮರ್ಥ್ಯ ಮತ್ತು ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದಿದ್ದು ರಾಜಕೀಯ ರಂಗ ಪ್ರವೇಶಿಸಿ ಈ ನಾಡಿನ ಹೆಮ್ಮೆಯ ಜನನಾಯಕರಾಗಿ ಹೊರಹೊಮ್ಮಿದ್ದೀರಿ. ರಾಜಕಾರಣ ಉದ್ಯೋಗವಲ್ಲ, ಎಲ್ಲವನ್ನೂ ನಮಗೆ ಕೊಟ್ಟ ಸಮಾಜಕ್ಕೆ ಕಿಂಚಿತ್ ಕೊಡುಗೆ ನೀಡುವ ಸದಾವಕಾಶ ಎಂದು ತಿಳಿದು ಜನಸೇವೆ ಹರಸೇವೆ ಎಂದು ತಿಳಿದು ನೀವು ನಿಸ್ವಾರ್ಥವಾಗಿ ಜನಸೇವೆ ಮಾಡಿದ್ದಲ್ಲೇ ಮೈಸೂರು ಜಿಲ್ಲೆಯ ಜನತೆ ನಿಮ್ಮನ್ನು 9 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ರಾಜಕೀಯ ರಂಗ ಪ್ರವೇಶಿಸಿ ಶಾಸಕರಾಗಿ ನಂತರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ವಿವಿಧ ಸರ್ಕಾರಗಳಲ್ಲಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು 2 ಬಾರಿ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಸೇವೆ ಸಲ್ಲಿಸಿರುವ ನೀವು ಹಣಕಾಸು ಸಚಿವರಾಗಿ 15 ಬಾರಿ ಬಜೆಟ್ ಮಂಡಿಸಿ ಹೊಸ ಇತಿಹಾಸವನ್ನೇ ಬರೆದಿದ್ದೀರಿ. 2013ರಲ್ಲಿ ಮುಖ್ಯಮಂತ್ರಿಗಳಾದಾಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ ಮೊದಲಾದ ಹಲವು ಯೋಜನೆಗಳ ಮೂಲಕ ರಾಜ್ಯದ ಜನರ ಭಾಗ್ಯವನ್ನೇ ಬದಲಿಸಿ ನೀವು ವಿದ್ಯಾಸಿರಿ ಯೋಜನೆ ಜಾರಿಗೆ ತಂದು ಗ್ರಾಮೀಣ ವಿದ್ಯಾರ್ಥಿಗಳ ಕನಸು ನನಸು ಮಾಡಿದ್ದೀರಿ. ಸಾಮಾಜಿಕ ನ್ಯಾಯದ ಪರ ನೀವು ಬಸವಣ್ಣನವರ ಕಲ್ಪನೆ ಸಮಾಜದ ನಿರ್ಮಾಣ ಮಾಡಲು
ರೈತರು, ಬಡವರು, ಕಾರ್ಮಿಕರು, ವಂಚಿತರು, ಶೋಷಿತರಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಿ. ಸಂಘಟನಾ ಶಕ್ತಿಯ ಮೂಲಕ ನಾಡಿನಾದ್ಯಂತ ಸಂಚರಿಸಿ ಜನಸಮೂಹವನ್ನು ಸೂಜಿಗಲಿನಂತೆ ಆಕರ್ಷಿಸಿದ್ದೀರಿ. ಶ್ರೀ ಬಸವೇಶ್ವರರ ಭಾವಚಿತ್ರವನ್ನು ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕು ಎಂಬ ಆದೇಶ ಹೊರಡಿಸಿ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಶರಣೆ ಅಕ್ಕಮಹಾದೇವಿ ಹೆಸರಿನಿಟ್ಟು ನಿಮಗಿರುವ ಭಕ್ತಿ ಗೌರವ ಪ್ರದರ್ಶಿಸಿದ್ದೀರಿ. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ದಾವಣಗೆರೆಯಲ್ಲಿ ಡಿಸೆಂಬರ್ 24ರಂದು ಆಯೋಜಿಸಿದ್ದ 24ನೇ ಮಹಾಧಿವೇಶನದಲ್ಲಿ ವಿಶ್ವಗುರು ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸುವಂತೆ ನಿರ್ಣಯ ಕೈಗೊಂಡ ಬಳಿಕ ಜನವರಿ 8ರಂದು ಲಿಂಗಾಯತ್ ಮತಾಧಿಪತಿಗಳಾದ ಒಕ್ಕೂಟ ಅಧ್ಯಕ್ಷರಾದ ಬಾಲ್ಕಿ ಹಿರೇಮಠದ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ವಿವಿಧ ಮಠಗಳ ಪೀಠಾಧಿಪತಿಗಳು ಹಾಗೂ ಶ್ರೀ ಈಶ್ವರ್ ಖಂಡ್ರೆ ಅವರು, ಶ್ರೀ ಎಂಬಿ ಪಾಟೀಲ್ ಅವರು ಸೇರಿದಂತೆ ಸಚಿವರು, ಸಾಹಿತಿಗಳನ್ನೊಳಗೊಂಡ ಸರ್ವ ಸಮುದಾಯದ ನಿಯೋಗ ತಮ್ಮನ್ನು ಭೇಟಿ ಮಾಡಿ ನೀಡಿದ ಮನವಿಗೆ ಮನ್ನಣೆ ನೀಡಿ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿಯೇ ಪ್ರಸ್ತಾವನೆ ಮಂಡಿಸಿ ವಿಶ್ವಗುರು ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ನಿಮ್ಮ ಬದ್ಧತೆ ವಿಶ್ವಾದ್ಯಂತ ನೆಲೆಸಿರುವ ಶರಣರ ಬಸವ ಭಕ್ತರ ಮನಗೆದ್ದಿದೆ. ವಿಶ್ವಗುರು ಬಸವಣ್ಣನವರನ್ನು ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ ನಿಮ್ಮನ್ನು ಬಸವಣ್ಣನವರ ಕರ್ಮಭೂಮಿ ಹಾಗೂ ಅನುಭವ ಮಂಟಪದ ಮೂಲಕ ಜಗತ್ತಿಗೆ ಸಂಸತ್ತಿನ ಪರಿಕಲ್ಪನೆ ಕಟ್ಟಿಕೊಟ್ಟ ಬಸವ ಕಲ್ಯಾಣದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಸತ್ಕರಿಸಿ ಈ ಅಭಿನಂದನಾ ಪತ್ರವನ್ನು ಹರಗುರು ಚರಮೂರ್ತಿಗಳ ಹಾಗೂ ಸಹಸ್ರಾರು ಅಭಿಮಾನಗಳ ಸಮ್ಮುಖದಲ್ಲಿ ಆತ್ಮಾಭಿಮಾನ ಪೂರ್ವಕವಾಗಿ ಸಮರ್ಪಿಸಲು ಹರ್ಷಿಸುತ್ತೇವೆ. ಶರಣ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ಶಾಸಕರು ಹಾಗೂ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ, ನಾಡೋಜ ಡಾಕ್ಟರ್ ಶ್ರೀ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬಸವ ಕಲ್ಯಾಣ್, ಶರಣ ಈಶ್ವರ್ ಖಂಡ್ರೆ ಸಚಿವರು ಹಾಗೂ ಮಹಾಪ್ರಧಾನ ಕಾರ್ಯದರ್ಶಿ, ಅಖಿಲ ಭಾರತ ವೀರಶೈವ ಮಹಾಸಭಾ. ಆತ್ಮೀಯ ಬಂಧುಗಳೇ, ಇವತ್ತು ಈಗ ಆ ಕ್ಷಣ ಬಂದಿದೆ. ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಅಭಿನಂದನೆ ಮಾಡುವಂಥದ್ದು. ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಸ್ಥಾನದಲ್ಲಿ ಎದ್ದು ನಿಂತು ಅವರಿಗೆ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಎಲ್ಲರೂ ಎದ್ದು ನಿಂತು ಅಭಿನಂದನೆ ಸಲ್ಲಿಸಬೇಕು. ರಾಜು ಚೋಪ್ರೆ ಅವರು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಿದ ತಮಗೆ ಬಸವಣ್ಣನವರ ಆಶೀರ್ವಾದವಾಗಲಿ. ವಿಶ್ವಗುರು ಬಸವಣ್ಣನವರನ್ನು ತಮ್ಮ ರಾಜಕೀಯ ಗುರುವೆಂದು ನಂಬಿ ಬಸವ ಅನುಯಾಯಿ ಯಾವ ತಮಗೆ ಧನ್ಯವಾದಗಳು, ಅಭಿನಂದನೆಗಳು. ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ನೀಲ ನಕ್ಷೆ ತಯಾರಿಸಿದ ತಮಗೆ ಅಭಿನಂದನೆಗಳು. ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರಿಟ್ಟ ತಮಗೆ ಅಭಿನಂದನೆಗಳು. ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಿಸಿದ ತಮಗೆ ಅಭಿನಂದನೆಗಳು. ಬಸವ ಜಯಂತಿ ದಿನದಂದು ಅಧಿಕಾರ ಸ್ವೀಕರಿಸಿದ ತಮಗೆ ಅಭಿನಂದನೆಗಳು. ಲಿಂಗಾಯತರ ಸ್ವತಂತ್ರ ಧರ್ಮ ಮಾನ್ಯತೆ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದ ತಮಗೆ ಅಭಿನಂದನೆಗಳು. ಶರಣರ ಜಯಂತಿ ಉತ್ಸವಗಳು ಸರ್ಕಾರದಿಂದ ಆಚರಿಸಿದ ತಮಗೆ ಅಭಿನಂದನೆಗಳು. ಬುದ್ಧ ಬಸವ ಅಂಬೇಡ್ಕರ್ ತತ್ವದರ್ಶಗಳು ನಂಬಿದ ತಮಗೆ, ಜೀವಪರ ಜನಪರ ಸರ್ಕಾರ ನಡೆಸುತ್ತಿರುವ ತಮಗೆ, ನುಡಿದಂತೆ ನಡೆಯುವ ತಮಗೆ ಅಭಿನಂದನೆಗಳು. ಬಸವೇಶನೇ, ಬಸವರಾಜನೇ, ಬಸವಣ್ಣನೇ, ಬಸವ ತಂದೆ, ಬಸವ ಕೃಪಾನಿಧಿ, ಬಸವ ಪರಮೇಶ್ವರೀಶ್ವರ, ಬಸವ ಪ್ರಮಥಾದಿದೇವ, ರಕ್ಷಿಸು ಬಸವ, ರಕ್ಷಿಸು ಬಸವ, ರಕ್ಷಿಸು ಬಸವ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ಸುಕ್ಷೇತ್ರ ವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಶರಣೋ ಶರಣಾರ್ಥಿ. ಕಲ್ಯಾಣ ನಾಡಿನ ಸಮಸ್ತ ಶರಣ ತಂದೆಗಳೇ, ಒಮ್ಮೆ ಕೈ ಎತ್ತಿ ಎಲ್ಲರೂ ಜೋರಾದ ಚಪ್ಪಾಳೆ ತಡಬೇಕು. ನಮ್ಮ ಹೆಮ್ಮೆಯ ಕನ್ನಡದ ಕರ್ನಾಟಕದ ದೊರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಎಸ್, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಸಾಕ್ಷಿ ಆಯಿತು ಇವತ್ತಿನ ವೇದಿಕೆ. ಕನ್ನಡ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಬಸವ ಕಲ್ಯಾಣದಲ್ಲಿ ಇಷ್ಟೆಲ್ಲ ಅಭಿನಂದನ ಗೌರವ ಸಾಗ್ತಾ ಇದೆ. ಎಲ್ಲ ಮಠಾಧೀಶರು ಪೂಜ್ಯರು ಕೂಡ ಪ್ರೀತಿಯಿಂದ ಹಾರೈಸಿ ಪ್ರೀತಿಸಿ ಗೌರವದ ಸತ್ಕಾರ ಮಾಡಿದಾಯ್ತು. ಈ ಅಭಿನಂದನಕ್ಕೆ ಮತ್ತೊಮ್ಮೆ ಪ್ರೀತಿಯ ಭಕ್ತಿಯ ಶರಣಾರ್ಥಿಗಳು. ಈಗ ಅಭಿನಂದನ ನುಡಿಯನ್ನು ಸಾದರಪಡಿಸ್ತಾ ಇದ್ದಾರೆ ಹೆಮ್ಮೆಯ ನಾಡಿನ ಚಿಂತಕರು, ಶರಣ ಸಾಹಿತಿಗಳು, ಅನುಭಾವಿಗಳು, ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಆಗಿರುವ
ನಮ್ಮ ಡಾಕ್ಟರ್ ಗೋರು ಚನ್ನಬಸಪ್ಪನವರಿಂದ ಅಭಿನಂದನ ನೋಡಿ. ಸ್ವಲ್ಪ ಈಗ ಓನ್ಲಿ ಗುರುಗಳು ಕೂಡಿ ಒಂದು ಫೋಟೋ ತಗೋತಾರೆ, ಓನ್ಲಿ ಮಠಾಧೀಶರು ಅಷ್ಟೇ. ದಯವಿಟ್ಟು ಸ್ವಲ್ಪ ಮಲ್ಲವ್ರೆ ಸ್ವಲ್ಪ ಹಿಂದಾಗ್ರಿ. ಓನ್ಲಿ ಗುರುಗಳು ಮಾತ್ರ, ಗುರುಗಳು ತಕ್ಕೊಳ್ಳಿ. ಓನ್ಲಿ ಮಠಾಧೀಶರು ಬೀಳವ್ರೆ ಬರೀ ಈ ಕಡೆ. ಶ್ರೀಕಾಂತ್ ನೀವೆಲ್ಲ ಬರಪ್ಪ ಆ ಕಡೆ ಬರ್ರಿ. ಹಲೋ ಅಪ್ಪರೇ, ಓನ್ಲಿ ಗುರುಗಳು. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಮಠಾಧೀಶರು ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ. ಸ್ವಲ್ಪ ಅಗಲಾಗ್ರಿ, ಸ್ವಲ್ಪ ಅಗಲಾಗ್ರಪ್ಪ, ಅಗಲಾಗ್ರವ. ಭಕ್ತಿ ಸಡಗರ ಸಂಭ್ರಮದ ಮೂಲಕವಾಗಿ ಬಸವ ಕಲ್ಯಾಣದಲ್ಲಿ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಇವತ್ತಿನ ಈ ವೇದಿಕೆ. ಮಾನ್ಯ ಕನ್ನಡದ ದೊರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಮಠಾಧೀಶರು, ಈಗಾಗಲೇ ಪೂಜ್ಯ ಹಾರಕೊಡದ ಶ್ರೀಮಠದ ಪೀಠಾಧಿಪತಿಗಳು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಮಹಾ ಜಗದ್ಗುರುಗಳು ಮಾತೆ ಗಂಗಾದೇವಿ ಮಾತಾಜಿಯವರು ಹಾಗೂ ಉತ್ಸವರಿಂದ ಪರಮ ಪೂಜ್ಯರು, ರಾಜೇಶ್ವರದ ಪೂಜ್ಯರು, ನಡೋಳದ ಪೂಜ್ಯರು, ಹಲಬರ್ಗದ ಪೂಜ್ಯರು, ಎಲ್ಲ ಪರಮ ಪೂಜ್ಯರು. ಈಗ ದಯವಿಟ್ಟು ಸನ್ಮಾನ ಆಮೇಲೆ ಮಾಡ್ರಿ. ಈಗ ಅಭಿನಂದನೆ ನುಡಿ ಆಮೇಲೆ ಈಗ ಎಲ್ಲ ಮಠಾಧೀಶರು ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೀತಿಯಿಂದ ಗೌರವದ ಸತ್ಕಾರ ಮತ್ತು ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು, ಜೊತೆಗೆ ಎಂಎಲ್ಸಿ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಂಎಲ್ಸಿ ಅವರು, ಭೀಮರಾವ್ ಪಾಟೀಲ್ ಎಂಎಲ್ಸಿ ಅವರು, ಜೊತೆಗೆ ಅಭಿಷೇಕ್ ಪಾಟೀಲ್ ಅವರು ಡಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸತ್ಕಾರ ಮಾಡ್ತಾ ಇದ್ದಾರೆ. ಆಯ್ತು, ಆರ್ದವ್ರು ತಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ತಾವೆಲ್ಲ ಕೂತ್ಕೊಳ್ಳಿ ಅಲ್ಲಿ. ಆಮೇಲೆ ಮತ್ತೆ ಬೇಕಾದ್ರೆ ಸನ್ಮಾನ ಮಾಡ್ಲಿಕ್ಕೆ ಸಮಯ ಕೊಡ್ತೀವಿ, ಬನ್ನಿ. ಈಗ ಎಲ್ಲರೂ ಕೂತ್ಕೊಳ್ರಿ. ಹೌದು, ಗೋರು ಚನ್ನಬಸಪ್ಪನವ್ರು ಮಾತಾಡ್ಲಿ, ಅವ್ರು ಮಾತಾಡಿದ ಆಯ್ತು. ಗುರುಗಳೇ, ಈಗ ಮಠಾಧೀಶರೆಲ್ಲರೂ ಪೂಜ್ಯರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಸನ್ಮಾನ, ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ದಯವಿಟ್ಟು ಸನ್ಮಾನ ಆಮೇಲೆ ಮಾಡಿ. ದಯವಿಟ್ಟು ಎಲ್ಲ ಪರಮ ಪೂಜ್ಯರಿಗೆ ಅರಿಕೆ ಮಾಡಿಕೊಳ್ಳೋದೇನು ಅಂತಂದ್ರೆ, ಈಗ ಅಭಿನಂದನದ ನುಡಿಯನ್ನ ನಮ್ಮ ನಿಮ್ಮೆಲ್ಲರ ಹಿರಿಯ ಸಾಹಿತಿಗಳು, ಚಿಂತಕರು ಆಗಿರ್ತಕ್ಕಂಥ ಗೋರೂಚಿ ಅವರಿಂದ ಈಗ ಅಭಿನಂದನ ನುಡಿಯನ್ನ ನಾವು ನೀವೆಲ್ಲ ಕೇಳೋಣ. ಈಗ ಎಲ್ಲ ಪರಮ ಪೂಜ್ಯರು ತಮ್ಮ ತಮ್ಮ ಆಸನದ ಮೇಲೆ ಕುಳಿತುಕೊಳ್ಬೇಕು. ದಯವಿಟ್ಟು ಎಲ್ಲ ಪೂಜ್ಯರ ಸಹಕಾರ ಮಾಡಬೇಕು. ಅಲ್ಲದೆ ಎಲ್ಲರೂ ಅಪ್ಪಳ ಎಲ್ಲರೂ ಕೂಡಿ ದರ್ಶೆಟ್ಟಿ ಅವರೇ ಎಲ್ಲರಿಗೂ ಕೂಡ್ಸ. ಅಭಿನಂದನೆ ನುಡಿ ಡಾಕ್ಟರ್ ಗೋರು ಚನ್ನಬಸಪ್ಪನವರು. ಈಗೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಆಸನದ ಮೇಲೆ ಕುಳಿತುಕೊಳ್ಬೇಕು. ದಯವಿಟ್ಟು ಸ್ಟೇಜ್ ಮೇಲೆ ಅವ್ರವ್ರ ಸ್ಥಾನದಲ್ಲಿ ಕುಳಿತುಕೊಂಡ್ಬಿಡಿ. ನವರಂಗ್ ಬಾಯ್ ಭೇಟಿಯ ರವಿ ಆ ಕಡೆ ನಡ್ರಿ, ಎಲ್ಲ ನಡ್ರಿ. ದತ್ತು ಬರೀ ಕಡೆ ಬರ್ರಿ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ಈ ಕಡೆ ಬರ್ರಿ. ಈಗ ಸನ್ಮಾನ ಮಾಡಿದಾಯ್ತು, ಎಲ್ಲರೂ ಕೂತ್ಕೊಳ್ಬೇಕು. ಈ ಕಡೆ ಬರ್ರಿ ಗುರುಗಳೇ, ಎಲ್ಲರೂ ಕೂಡಿ. ಅಭಿನಂದನಾ ಪತ್ರ ಸರ್, ಮಗನೇ ಓದನ್ ಸರ್ ಅಭಿನಂದನಾ ಪತ್ರ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸನ್ಮಾನ ಅಭಿನಂದನೆ ಮಾಡಿದಾಯಿತು.
ಈ ಪ್ರೀತಿಯ ಗೌರವ ಅಭಿನಂದನೆಗೆ ಸಾಕ್ಷಿಯಾಗಿದ ಈ ಇಷ್ಟೆಲ್ಲ ಜನಸಾಗರಕ್ಕೆ ನಮ್ಮ ಗೋರು ಚನ್ನಬಸಪ್ಪನವರು, ಹಿರಿಯ ಚಿಂತಕರು, ನಿಮ್ ಜಾಗದಾಗ ಕೂತ್ಕೊಳ್ರಿ ನಡ್ರಿ. ಕೂಡ್ರಿ ಅಲ್ಲೆಲ್ಲ ಕೂಡ್ರಿ, ದಯವಿಟ್ಟು ಕೂಡ್ರಿ. ಆಮೇಲೆ ಗುರುಗಳೇ ಕೂಡ್ರಿ. ಮಾನ್ಯ ಮುಖ್ಯಮಂತ್ರಿಗಳ ಈ ಪ್ರೀತಿಯ ಗೌರವ ಸನ್ಮಾನ ಮಾಡಿದಾಯಿತು. ಈಗ ಅಭಿನಂದನ ನುಡಿ
ಬದುಕನ್ನು ಎದುರಿಸುತ್ತಿದ್ದಾರೆ. ಕೆಲವು ಕಲಿತವರೆನ್ನುವ ಕೆಲವರು ತಮ್ಮ ಸ್ವಹಿತಕ್ಕಾಗಿ ಸಲ್ಲದ ಹುನ್ನಾರಗಳನ್ನು ನಡೆಸ್ತಾ ಇದ್ದಾರೆ. ಇಂತಹ ಒಂದು ದುರ್ಭರವಾದಂಥ ಸನ್ನಿವೇಶದಲ್ಲಿ ಇಲ್ಲೊಂದು ಸಮಷ್ಟಿ ಹಿತದ ಒಂದು ಸಾಂಸ್ಕೃತಿಕ ಸಂಬಂಧದ ಕಾರ್ಯಕ್ರಮ ನಡೆದಿರುವುದೇ ಒಂದು ಸಮಾಧಾನದ ಸಂಗತಿ. ಇಲ್ಲಿಗೆ 5 ವಾರಗಳ ಹಿಂದೆ ನಡೆದಂತಹ ಈ ಸಲದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ನಾಡಿನ ಇತಿಹಾಸದಲ್ಲಿ ಅಪೂರ್ವವೆನಿಸಿದ ಒಂದು ಮಹತ್ವದ ಘೋಷಣೆಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಡಿದರು. ಆ ಘೋಷಣೆ ಈಗಾಗಲೇ ಪ್ರಕಟವಾಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎನ್ನುವರು. ಅದಾದ 2 ವಾರಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ವಿಶ್ವಗುರು ಬಸವಣ್ಣವರ ಭಾವಚಿತ್ರವನ್ನು ಅದೇ ಮೊದಲ ಬಾರಿಗೆ ಅನಾವರಣಗೊಳಿಸಿದರು. ಆ ಸಂದರ್ಭದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಆಗ ಮಾನ್ಯ ನಮ್ಮ ಅರಣ್ಯ ಖಾತೆಯ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯರು ಆದಂತಹ ಈಶ್ವರ ಖಂಡ್ರೆಯವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಬಸವ ಕಲ್ಯಾಣದಲ್ಲಿ ಮಾಡ್ತಾ ಇದ್ದೇವೆ, ನೀವು ಬರಬೇಕು ಅಂತ ಹೇಳಿ ನನಗೆ ಹೇಳಿದೆ. ಆಗ ನಾನೀಗ ವೃದ್ಧಾಪ್ಯದ ಅಸಹಾಯಕ ಸ್ಥಿತಿಯಲ್ಲಿ ಇದ್ದರೂ ಕೂಡ ನಾನು ಮಾನ್ಯ ಸಿದ್ದರಾಮಯ್ಯನವರ ಬಗೆಗೆ ನನಗಿರ್ತಕ್ಕಂಥ ವೈಯಕ್ತಿಕ ಆದರಾಭಿಮಾನಗಳು ಮತ್ತು ಕಲ್ಯಾಣ ಕರ್ನಾಟಕದೊಡನೆ ನನಗಿರ್ತಕ್ಕಂತಹ ಒಂದು ಸಂಬಂಧ, ಇದರಿಂದಾಗಿ ನನ್ನ ವೃದ್ಧಾಪ್ಯವನ್ನು ಬೆಂಗಳೂರಿನಲ್ಲೇ ಬಿಟ್ಟು ಇಲ್ಲಿಗೆ ಹರ್ಷೋತ್ಸಾಹದಿಂದ ಬಂದಿದ್ದೆ. ಮುಖ್ಯಮಂತ್ರಿಗಳ ಬಗೆಗೆ ನನಗಿರುವ ಅಭಿಮಾನಕ್ಕೆ ಏನು ಕಾರಣ ಅಂದರೆ ಅವರಲ್ಲಿರುವ ಬಸವ ಸಿದ್ಧಾಂತ ಬದ್ಧತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಇಟ್ಟಿರ್ತಕ್ಕಂತಹ ದಿಟ್ಟ ಹೆಜ್ಜೆ ಮತ್ತು ಧೀರ ಕ್ರಮ. ಹಾಗೆಯೇ ಕಲ್ಯಾಣ ಕರ್ನಾಟಕದೊಡನೆ ನನಗಿರ್ತಕ್ಕಂತಹ ಸಂಬಂಧಕ್ಕೆ ಕಾರಣ ಹಿಂದಿನ ಹೈದರಾಬಾದ್ ಕರ್ನಾಟಕಕ್ಕೆ ನಮ್ಮ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಎಂದು ಅಧಿಕೃತವಾಗಿ ಘೋಷಿಸುವುದಕ್ಕೆ ಮುನ್ನವೇ ಗುಲ್ಬರ್ಗದಲ್ಲಿ ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಲಕ್ಷಾಂತರ ಜನ ಸೇರಿದಂತ ಸಭೆಯಲ್ಲಿ ಜನಪರವಾದ ಘೋಷಣೆಯನ್ನ ನಾನು ಮಾಡಿದ್ದೆ ಅನ್ನೋ ಅಭಿಮಾನ ನನ್ನದು. ಹಾಗೆಯೇ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣವಾಗಬೇಕು ಅಂತ ಹೇಳಿ ಮೊಟ್ಟ ಮೊದಲು ಕಲ್ಪಿಸಿದರು. ಅವರು ಅದಕ್ಕಾಗಿ ಒಂದು ತಜ್ಞರ ಸಮಿತಿಯನ್ನು ನೇಮಿಸಿ ಆ ಸಮಿತಿಯ ಅಧ್ಯಕ್ಷನಾಗಿ ನಾನು ಸಲ್ಲಿಸಿದಂತ ವರದಿಯನ್ನ ಮಾತಾಡದೆ ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕರಿಸಿದರು. ಈಗ ಅವರು ಹಾಗೆ ಅಂಗೀಕರಿಸಿದ ಫಲವಾಗಿ ಸುಮಾರು 600 ಕೋಟಿ ರು ವೆಚ್ಚದ ವಿಶಿಷ್ಟವಾದ ನೂತನ ಅನುಭವ ಮಂಟಪ ಕಟ್ಟಡ ನಿರ್ಮಾಣ ಅತ್ಯಂತ ಭರದಿಂದ ಸಾಗಿದೆ. ಇದು ಸಹಜವಾಗಿ ಅಸಂಖ್ಯಾತ ಭಾರತದ ಬೇರೆ ಬೇರೆ ಭಾಗ ಮತ್ತು ವಿಶ್ವದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಬಸವಾನುಯಾಯಿಗಳಿಗೆ ಸಹಜವಾಗಿ ಹರ್ಷ ಉಂಟು ಮಾಡಿದೆ. ಶರಣ ಸಿದ್ಧಾಂತದ ಷಟ್ಸ್ಥಲ, ಅಷ್ಟಾವರಣ, ಪಂಚಾಚಾರ, ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಕಟ್ಟಡವನ್ನ ವಿನ್ಯಾಸಗೊಳಿಸಲಾಗಿದೆ. ಯೋಜಿತ ಅನುಭವ ಮಂಟಪದ ರಚನೆ ಬಹುಶಃ ಭಾರತದಲ್ಲೇ ಏಕೆ ವಿಶ್ವದಲ್ಲೇ ವಿಶಿಷ್ಟವಾದಂತಹದ್ದು. ಅದು ಬಸವಾದಿ ಶರಣರ ಸಂದೇಶವನ್ನ ಜಗತ್ತಿಗೆ ಮುಟ್ಟಿಸ್ತಕ್ಕಂಥ ಒಂದು ಮಹತ್ವದ ಕೇಂದ್ರವಾಗಬೇಕು ಅನ್ನುವಂತಹದ್ದು ಮಾನ್ಯ ಸಿದ್ದರಾಮಯ್ಯನವರ ಹಂಬಲ ಆಶಯ. ಈ ಸಂದರ್ಭಕ್ಕಾಗಿ ನೂತನ ಅನುಭವ ಇದನ್ನೇ ನಾನು ಒಂದು ಸ್ವಲ್ಪ ಶಿಸ್ತು ನಮ್ಮಲ್ಲಿ ಬರಲಿಲ್ವಲ್ಲ ಅಂತ ನಿಜಕ್ಕೂ ನನಗೆ ವ್ಯತ್ಯಯ ಆಗ್ತದೆ. ಸ್ವಾಮೀಜಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ, ದಯವಿಟ್ಟು ಆನಂತರ ನಾವು ಗೌರವಿಸಿ.
ಹೇಳಬೇಕಾದ ಆಯ್ತು. ಈ ಅನುಭವ ಮಂಟಪಕ್ಕೆ ಬೇಕಾದಂತಹ ವಿಶಾಲವಾದ ಭೂಮಿಯನ್ನ ಇಲ್ಲಿನ ವಿಶ್ವ ಬಸವ ಧರ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅದನ್ನು ಉದಾರವಾಗಿ ಕೊಡಲಿಕ್ಕೆ ಮುಂದೆ ಬಂದ ಕಾರಣದಿಂದಾಗಿ ಇವತ್ತು ಅಲ್ಲೊಂದು ಒಳ್ಳೆಯ ಅಪೂರ್ವವಾದಂತಹ ಒಂದು ಕಟ್ಟಡ ಆಗ್ತದೆ. 12ನೇ ಶತಮಾನಕ್ಕೆ ಒಂದು ಒಳ್ಳೆಯ ಸ್ಮರಣೆ ಆಗ್ತದೆ. ಈ ಸಿದ್ದರಾಮಯ್ಯನವರೇ ಪರಿಕಲ್ಪಿಸಿದಂತಹ ಈ ನೂತನ ಅನುಭವ ಮಂಟಪ ನಿಮ್ಮ ಕಾಲದಲ್ಲಿ ಇದರ ನಿರ್ಮಾಣ ಕಾರ್ಯ ಮುಗಿಬೇಕು ಅಂತ ಹೇಳಿ ನಾಡು ಆಶಿಸ್ತದೆ. ವಿಶ್ವಗುರು ಬಸವಣ್ಣವರ ಸಾರ್ವಕಾಲಿಕ ಪ್ರಸ್ತುತ ವಿಚಾರವನ್ನ ಪೂರ್ಣವಾಗಿ ಮನವರಿಕೆ ಮಾಡಿಕೊಂಡು ಆ ದಿಸೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೈಗೊಂಡಿರ್ತಕ್ಕಂಥ ಕ್ರಮಗಳು ಔಪಚಾರಿಕವಲ್ಲ, ರಚನಾತ್ಮಕ. ಹಿಂದೆಂದೂ ಆಗದಂತ ಇಂತಹ ಸಾಧನೆಗಾಗಿ ಅವರನ್ನು ಅಭಿನಂದಿಸುವುದು ಅಂದ್ರೆ ನಾವು ಅವರಿಗೆ ಅರ್ಪಿಸ್ತಕ್ಕಂಥ ಕೃತಜ್ಞತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸಿದ್ದರಾಮಯ್ಯನವರು ಬಸವ ಸಿದ್ಧಾಂತಕ್ಕೆ ಇಷ್ಟು ಬದ್ಧರಾಗಿರ್ಲಿಕ್ಕೆ ಏನು ಕಾರಣ? ಈ ಸಿದ್ಧಾಂತದಲ್ಲಿ ಜಾತಿ ಮತಗಳ ಜಂಜಡವಿಲ್ಲ, ಪಂಥ ಪಂಗಡಗಳ ಪ್ರವರವಿಲ್ಲ, ವರ್ಣ ವರ್ಗಗಳ ಭೇದವಿಲ್ಲ, ಅಂತಸ್ತು ಅಧಿಕಾರಿಗಳ ಅವಾಂತರವಿಲ್ಲ, ಸ್ತ್ರೀ ಪುರುಷರ ಅಸಮಾನತೆ ಇಲ್ಲ, ಗುಡಿ ಗುಡ್ಡಾರಗಳ ಗ್ರಹಣವಿಲ್ಲ, ಪೂಜಾರಿ ಪುರೋಹಿತರ ಪಾರುಪತ್ಯ ಇಲ್ಲ, ಶಾಸ್ತ್ರ ಪದ್ಧತಿಗಳ ಸಂಕೋಲೆ ಇಲ್ಲ, ಹೆದರಿಕೆ ಬೆದರಿಕೆಗಳ ಹಿಂಸೆ ಇಲ್ಲ, ಕಾಲ ದೇಶಗಳ ಕಟ್ಟಳೆ ಇಲ್ಲ, ಮೇಲು ಕೀಳುಗಳ ಮಡಿವಂತಿಕೆ ಇಲ್ಲ, ಪೂರ್ವಾಗ್ರಹ ಪೀಡೆ ಇಲ್ಲ. ಅದು ಪೂರ್ಣ ಮುಕ್ತ, ಪೂರ್ಣ ಪಾರದರ್ಶಕ, ಪೂರ್ಣ ಪ್ರಜಾಸತ್ತಾತ್ಮಕ. ಈ ಕಾರಣದಿಂದ ಸಿದ್ದರಾಮಯ್ಯನವರು ಅದಕ್ಕೆ ಬದ್ಧರಾದ. ಬಸವಣ್ಣನವರನ್ನೇ ಉಸಿರಾಗಿಸಿಕೊಂಡಿರುವ ಡಾಕ್ಟರ್ ಶ್ರೀ ಬಸವಲಿಂಗ ಪಟ್ಟದ್ದೇವರ ನೇತೃತ್ವದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಜನತೆ, ನಮ್ಮ ಈಶ್ವರ ಖಂಡ್ರೆಯವರ ವಿಶೇಷ ನಾಯಕತ್ವದಲ್ಲಿ ಇಂತಹ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿರುವುದು ಅತ್ಯಂತ ಸಮರ್ಥನೀಯ ಅಂತ ಹೇಳಿ ನಾನು ತಿಳಿದ್ದೇನೆ. ಇನ್ನು ಒಂದು ಮಾತು, ಯಾಕೆ ನಾವು ಸಿದ್ದರಾಮಯ್ಯನವರನ್ನ ಅಭಿನಂದಿಸಬೇಕು? ಈಗಾಗಲೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ತಾವು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನ ಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ದಕ್ಕಾಗಿ, ವಿಜಯಪುರದಲ್ಲಿ ರಾಜ್ಯದ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ವೈರಾಗ್ಯ ನಿಧಿ ಅಕ್ಕಮದೇವಿ ಹೆಸರಿಟ್ಟಿದ್ದಕ್ಕಾಗಿ, ಬಸವಣ್ಣನವರನ್ನ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಿಸಿದ್ದಕ್ಕಾಗಿ, ವಿಶ್ವಗುರು ಬಸವಣ್ಣವರನ್ನ ಭಾವಚಿತ್ರವನ್ನ ವಿಧಾನಸೌಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನಾವರಣಗೊಳಿಸಿದ್ದಕ್ಕಾಗಿ, ಹಾಗೆಯೇ ವಿಶ್ವಗುರು ಬಸವಣ್ಣವರ ಭಾವಚಿತ್ರವನ್ನ ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಕೂಡ ಪ್ರದರ್ಶಿಸಬೇಕು ಅಂತ ಹೇಳಿ ಆದೇಶ ಹೊರಡಿಸಿದ್ದಕ್ಕಾಗಿ, ಹಾಗೆಯೇ ಅನೇಕ ದಲಿತ ವರ್ಗದಿಂದ ಬಂದಂತ ಶರಣರ ಜಯಂತಿಗಳನ್ನ ಆಚರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ಈ ಸಲ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆದಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಬಸವಣ್ಣನವರು ಮತ್ತು ವಚನ ಸಾಹಿತ್ಯ ಅನುಭವ ಮಂಟಪವನ್ನ ವಸ್ತುವನ್ನಾಗಿ ಇಟ್ಟು ಮಾಡಿ ಸುಮಾರು 5 ಲಕ್ಷ ಜನ ಅಲ್ಲಿ ಆ ಪ್ರದರ್ಶನವನ್ನ ನೋಡಿದ್ರು. ಇದಕ್ಕಾಗಿ ಹಾಗೆಯೇ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ಗೊತ್ತಾಯಿತು ನನಗೆ. ದಲಿತ ಮತ್ತು ಬಸವಣ್ಣವರಿಗೆ ಸಂಬಂಧಿಸಿದ ಯಾವುದೇ ಯೋಜನೆಗೆ ಹಣದ ಕೊರತೆ ಇಲ್ಲ ಅಂತ ಹೇಳಿ ಅವರು ಘೋಷಿಸಿದ್ದಕ್ಕಾಗಿ, ಈ ದೃಷ್ಟಿಯಿಂದ ಅಂತಹ ದಿಟ್ಟ ವ್ಯಕ್ತಿಯನ್ನ, ಮುಖ್ಯಮಂತ್ರಿಗಳನ್ನ ನಾವೆಲ್ಲ ಅಭಿನಯಿಸ್ತಾ ಇರೋದು ನಮಗೆ ಹೆಮ್ಮೆ. ಹೇಳಬೇಕಾದ ವಿಷಯ ಬಹಳ ಇದೆ. ನಾನು ಸುಮಾರು 28 ಅಂಶಗಳ ಒಂದು ಪತ್ರವನ್ನ ನಾನು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದೇನೆ. ಈ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಈ ಘೋಷಣೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನು ಮಾಡಬಹುದು ಅನ್ನೋದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತ್ಯೇಕವಾಗಿ ಒಂದು ಪತ್ರ ಬರೆದಿದ್ದೇನೆ. ಈಗ ಅವಸರ ಆಯಿತು, ಕ್ಷಮಿಸಬೇಕು. ನಾನು ಮತ್ತೊಮ್ಮೆ ನಾಡಿನ ಪರವಾಗಿ ಆತ್ಮೀಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ.
ಧನ್ಯವಾದಗಳು. ಈಗ ಗುರು ಚನ್ನಬಸಪ್ಪ ಸಾಹೇಬರಿಗೆ. ಈಗ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಏನು ಸುಮಾರು ಬೆಳಿಗ್ಗೆ 11 ಗಂಟೆಯಿಂದ ಕಾಯ್ತಾ ಇದ್ದೀರಿ. ಆ ಸಮಯ ಬಂದಿದೆ. ನನಗೆ ಗೊತ್ತಿದೆ ಹಸಿವಾಗಿದೆ ಅಂತ ಹೇಳಿ ಸಮಯ ಆಗಿದೆ. ಆದ್ರೂ ಹೊರಗೆ ಊಟಕ್ಕೆ ಹೋಗಿದವರೆಲ್ಲ ಬರಬೇಕು. ಮತ್ತೆ ಈಗ ಇದ್ದಂಥವರು ಶಾಂತತೆಯಿಂದ ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಇವತ್ತಿನ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಒಂದು ಅಭಿನಂದನೆಗೆ ಭಾಜನರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ಮಾತನಾಡ್ತಾರೆ. ನಾವು ನೀವೆಲ್ಲ ಕಾಯ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳ ಸ್ಫೂರ್ತಿಯ ಮಾತಿಗೋಸ್ಕರ ಕಾಯ್ತಾ ಇರೋದು. ಬಸವೇಶ್ವರ ದೇವಸ್ಥಾನ ಪಂಚಾಯತ್ ಕಮಿಟಿ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರಿಗೆ ಸನ್ಮಾನ ಮಾಡ್ತಾರೆ. ಈಗ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸಭೆಯನ್ನು ಉದ್ದೇಶಿಸಿ ಬಸವ ಕಲ್ಯಾಣದ ಬಸವೇಶ್ವರ ದೇವಸ್ಥಾನ ಪಂಚಾಯತ್ ಕಮಿಟಿ ಅಧ್ಯಕ್ಷರು, ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳು. ಈಗ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಡೈಸ್ ಮೇಲೆ ಆಗ್ಲಾಗ್ತಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟೋಣ, ತಮ್ಮ ಸ್ಫೂರ್ತಿಯನ್ನು ತುಂಬೋಣ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಸ್ಫೂರ್ತಿಯ ಕೀರ್ತಿ ತಂದಿರುವ ಹೆಮ್ಮೆಯ ಮುಖ್ಯಮಂತ್ರಿಗಳು, ಕರುನಾಡಿನ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಈ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮತ್ತು ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಬಸವಲಿಂಗ ಪಟ್ಟದೇವರು ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ, ಪೂಜ್ಯ ಬಸವ ಮೃತ್ಯುಂಜಯ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಡಾಕ್ಟರ್ ಮಾತೆ ಗಂಗಾದೇವಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಶಿವಾನಂದ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಚೆನ್ನವೀರ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಚಿವರು ಆದಂತ ಶ್ರೀ ಈಶ್ವರ ಖಂಡ್ರೆ ಅವರ, ಸಚಿವರಾದಂತ MB ಪಾಟೀಲ್ ಅವರ, ಸಚಿವರಾದಂತ ರಹೀಂ ಖಾನ್ ಅವರ, ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್ ಅವರ, ಅರವಿಂದ ಅರಳಿಯವರೇ, ಮೇಲ್ಮನೆಯ ಸದಸ್ಯರು, ಚಂದ್ರಶೇಖರ ಪಾಟೀಲ್ ಇವರು ಕೂಡ ಮೇಲ್ಮನೆ ಸದಸ್ಯರು, ಭೀಮರಾವ್ ಪಾಟೀಲ್ ಮೇಲ್ಮನೆಯ ಸದಸ್ಯರು, ವಿಜಯ್ ಸಿಂಗ್ ಮಾಜಿ ಮೇಲ್ಮನೆಯ ಸದಸ್ಯರು, ಬಸವರಾಜ್ ಜಾಬ್ ಶೆಟ್ಟಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ, ಶಾಸಕರಾದಂಥ ಚೆನ್ನಾರೆಡ್ಡಿಯವರು, ಅಭಿನಂದನಾ ಭಾಷಣವನ್ನು ಮಾಡಿದಂತ ಅಖಿಲ ಭಾರತ
ಶರಣ ಸಾಹಿತ್ಯದ ಗೌರವಾಧ್ಯಕ್ಷರಾದಂಥ ಗೋರು ಚನ್ನಬಸಪ್ಪನವರೇ, ಆರ್ ಪಾಟೀಲ್ ವೇದಿಕೆ ಮೇಲಿರ್ತಕ್ಕಂಥ ಜಾಮ್ನೂರವ್ರು ಹೋದ್ರಲ್ಲ, ಜಾಮ್ನೂರವ್ರು ಇಲ್ಲ. ಆದರೂ ಕೂಡ ಈಗಾಗಲೇ ಈ ವೇದಿಕೆಯನ್ನ ಬಿಟ್ಟಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಶ್ಯಾಮನೂರು ಶಿವಶಂಕರಪ್ಪನವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಪೂಜ್ಯ ಬಸವಲಿಂಗ ಪಟ್ಟದೇವರು, ಇತರ ಪೂಜ್ಯರು ನನ್ನನ್ನ ಒಮ್ಮೆ ಒಂದು ಭೇಟಿ ಮಾಡಿದ್ರು. ಭೇಟಿ ಮಾಡಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನನಗೆ ಸೂಚನೆಯನ್ನ ಕೊಟ್ಟರು. ನಾನು ಹಿಂದೆ ಮುಂದೆ ವಿಚಾರ ಮಾಡದೇನೆ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲೇ ತೀರ್ಮಾನ ಮಾಡಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ಇಂದ ಅಂಗೀಕಾರ ಪಡೆದು ಇದನ್ನ ಘೋಷಣೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ. ನಾನು ಬಹಳ ದಿನಗಳನ್ನ ತಗೊಳ್ಳಿಲ್ಲ, ಮುಂದಿನ ಕ್ಯಾಬಿನೆಟ್ನಲ್ಲೇ ವಿಚಾರವನ್ನು ಮಂಡಿಸಿದಾಗ ಎಲ್ಲ ಸಚಿವರು ಕೂಡ, ಕ್ಯಾಬಿನೆಟ್ ಸಚಿವರು ಒಕ್ಕೊರಲಿನಿಂದ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಒಕ್ಕೊರಲಿನ ತೀರ್ಮಾನ ಆಯಿತು. ಆ ತೀರ್ಮಾನ ಆದಮೇಲೆ ನಮ್ಮ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಈಗ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಇಡೀ ಕನ್ನಡಿಗರ, ಇಡೀ ಭಾರತೀಯರ ಅಭಿಮಾನದ ಸಂಕೇತವಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದ್ದೇವೆ. ಇದಾದ ಮೇಲೆ ವಿಧಾನಸೌಧದಲ್ಲಿ ಅವರು ಚನ್ನಬಸಪ್ಪನವರು ಕೂಡ ಇದ್ರು, ಗುರೂಚ್ ಅವರು ಕೂಡ ಇದ್ರು. ವಿಶ್ವಗುರು ಬಸವಣ್ಣ
ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು. ಯಾಕಂತಂದ್ರೆ ಬಸವಣ್ಣನವರನ್ನ ನೋಡಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಪ್ರೇರಣೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಸವಣ್ಣನವರನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನ ಇಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ನಾನು ಮೊದಲಿಂದಲೂ ಕೂಡ ಬಸವಾದಿ ಶರಣರ ಅನುಯಾಯಿ. ಅದಕ್ಕೋಸ್ಕರನೇ ನಾನು 2013 ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ, ಅದು 2013 ಮೇ 13ನೇ ತಾರೀಕು, ಅವತ್ತೇ ಬಸವ ಜಯಂತಿ. ಬಸವ ಜಯಂತಿ ದಿನದಂದೇನೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ ಬಸವೇಶ್ವರರ ಮೂರ್ತಿಗೆ ಹೂನಾರವನ್ನು ಹಾಕಿ ನಾನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದೆ. ಲಕ್ಷಾಂತರ ಜನರು ಅದಕ್ಕೆ ಸಾಕ್ಷಿಯಾಗಿದ್ರು. ಯಾಕೆ ನಾನು ಬಸವಣ್ಣವರ ಜಯಂತಿಯ ದಿನವೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅಂತಂದ್ರೆ, ಬಸವಣ್ಣವರ ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ, ಸಾಮಾಜಿಕ ಬದಲಾವಣೆಯನ್ನು ಹೊಸ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ, ಜಾತಿ ರಹಿತವಾದಂತ, ವರ್ಗ ರಹಿತವಾದಂತ, ಮೂಢನಂಬಿಕೆಗಳ ರಹಿತವಾದಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಮಾನವೀಯತೆಯಿಂದ ಕೂಡಿತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಮನುಷ್ಯರ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಬಸವಾದಿ ಶರಣರು ಮಾಡಿದಂತ ಕ್ರಾಂತಿ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕಬೇಕಾಗ್ತದೆ. ಅದಕ್ಕೆ ನನಗೆ ಬುದ್ಧ, ಬಸವ, ಗಾಂಧೀಜಿ, ಅಂಬೇಡ್ಕರ್ ಇವರೆಲ್ಲರೂ ಕೂಡ ಪ್ರೇರಣೆ ನನಗೆ. ಅವರೇ ಸ್ಫೂರ್ತಿ. ಅವ್ರ ವಿಚಾರಗಳಿದ್ದಾವಲ್ಲ, ಅಂದೂ ಪ್ರಸ್ತುತ, ಇಂದೂ ಪ್ರಸ್ತುತ, ಮುಂದೆಯೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ಬಸವಾದಿ ಶರಣರು ಅನುಭವ ಮಂಟಪವನ್ನ ಮಾಡಿ ಅಂದೇ 12ನೇ ಶತಮಾನದಲ್ಲೇ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಸಂಸತ್ ಇದೆಯಲ್ಲ, ಇದಕ್ಕೆ ಏನಾದರೂ ತಳಹದಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನ, ಸಂಸತ್ತನ್ನ ಕೊಟ್ಟಂತ ಕೊಡುಗೆ ಬಸವಾದಿ ಶರಣರಿಗೆ ಸೇರ್ತದೆ ಅಂತಕ್ಕಂಥದನ್ನ ಇವತ್ತು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈ ಜಗತ್ತಿಗೆ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವ ಮತ್ತು ಸಂಸತ್ತು ಇದನ್ನ ಪರಿಚಯಿಸಿದಂತ ಕೀರ್ತಿ ಬಸವಾದಿ ಶರಣರು. ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಈ ದೇಶದಲ್ಲಿ, ಆ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಬಸವಾದಿ ಶರಣರು ಹೇಳಿದಂತ ವಿಚಾರಗಳು. ಬಸವಾದಿ ಶರಣರು ಹೇಳಿದಂತ ವಿಚಾರಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಪರಿಹಾರವನ್ನ ಸೂಚಿಸತಕ್ಕಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಈ ಎಲ್ಲ ಪರಿಹಾರ ಸೂಚಿಸತಕ್ಕಂಥ ವಿಚಾರಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಬಸವಾದಿ ಶರಣರೇ ಹೇಳಿದ್ರು. ಬಸವಾದಿ ಶರಣರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಪ್ಪಾ ಅಂತಂದ್ರೆ, ಮೌಲ್ಯಗಳೇನಪ್ಪಾ ಅಂತಂತಂದ್ರೆ ಕಾಯಕ ಮತ್ತು ದಾಸೋಹ. ಕಾಯಕ ಮತ್ತು ದಾಸೋಹ. ಇಂಗ್ಲಿಷ್ ನಲ್ಲಿ ಕಾಯಕ ಅಂತಂದ್ರೆ ಪ್ರೊಡಕ್ಷನ್,
ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಈ ದೇಶದಲ್ಲಿ, ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಕಾಯಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಕಾಯಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಸೇರಿ ಉತ್ಪಾದನೆ ಮಾಡಿದಂತ ಸಂಪತ್ತನ್ನ ಎಲ್ಲರೂ ಹಂಚಬೇಕು. ಅದನ್ನೇ ಸಮಪಾಳು ಅಂತಕ್ಕಂಥ ತತ್ವ. ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಸಮಪಾಲು ಮತ್ತು ಸಮಪಾಳು ಅಂತಕ್ಕಂಥ ತತ್ವ. ಇದನ್ನ ಅವತ್ತೇ ಪ್ರತಿಪಾದನೆ ಮಾಡಿದ್ರು. ಕಾಯಕ ಮತ್ತು ದಾಸೋಹ 12ನೇ ಶತಮಾನದಲ್ಲೇ ಪ್ರತಿಪಾದನೆಯನ್ನು ಮಾಡಿದ್ರು. ಇವತ್ತು ಕೂಡ ಎಲ್ಲರೂ ಕಾಯಕ ಮಾಡಬೇಕು, ಎಲ್ಲರೂ ಕೂಡ ಹಂಚಿಕೊಳ್ಬೇಕು. ಅದಕ್ಕೆ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಸಮಾಜ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಆದರೂ ಕೂಡ ಇನ್ನು ಸಮಾಜ ಆಗಿಲ್ಲ, ಎಲ್ಲರಿಗೂ ಸಮಾನತೆ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇದನ್ನ ಪ್ರತಿಪಾದನೆಯನ್ನು ಮಾಡಿ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಬೇಕು. ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥ ಸಮಾಜ ಆಗಬೇಕು. ಪರಸ್ಪರ ದ್ವೇಷಿಸ್ತಕ್ಕಂಥ ಸಮಾಜ ಆಗಬಾರದು. ಅದಕ್ಕೋಸ್ಕರನೇ ತಳ ಸಮುದಾಯದ ಜನರನ್ನ ಅನುಭವ ಮಂಟಪದಲ್ಲಿ ಎಲ್ಲರೂ ಸಮಾನವಾಗಿ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಅದ್ರ ಜೊತೆಗೆ ಅಕ್ಕ ಮಹಾದೇವಿ ಮಹಿಳೆಯರು, ಮೊದಲನೇ ಕವಿಯತ್ರಿ ಅಕ್ಕ ಮಹಾದೇವಿ ಅವರು ಕೂಡ ಪ್ರಮುಖವಾದಂತಹ ಪಾತ್ರವನ್ನ ಅನುಭವ ಮಂಟಪದಲ್ಲಿ ವಹಿಸಿದ್ರು. ತಳ ಸಮುದಾಯದ ಜನರು ವಚನಗಳನ್ನ ರಚನೆ ಮಾಡಿ ಬಸವಣ್ಣವರ ಜೊತೆಯಲ್ಲಿ ತಮ್ಮ ಅನುಭವಗಳನ್ನ ಜನರಿಗೆ ತಿಳಿಸ್ತಕ್ಕಂಥ, ನೀತಿ ಪಾಠವನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಅಂತ ಸಮಾಜ ಇನ್ನೂ ಕೂಡ ಕನಸಾಗಿ ಉಳಿದಿದೆ ಅಂತಕ್ಕಂಥದನ್ನ ನಾವು ನೆನಕಬೇಕಾಗ್ತದೆ. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಬರೀ ಸ್ವಾತಂತ್ರ್ಯ ಬಂದರೆ ಸಾಲದು, ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು. ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರೂ ವಿದ್ಯಾವಂತರಾಗಬೇಕು, ಎಲ್ರಿಗೂ ಉದ್ಯೋಗ ಮಾಡ್ತಕ್ಕಂಥ ವ್ಯವಸ್ಥೆ ಇರಬೇಕು, ಎಲ್ರಿಗೂ ಬದುಕ್ತಕ್ಕಂಥ ವ್ಯವಸ್ಥೆ ಇರಬೇಕು, ಆರ್ಥಿಕವಾಗಿ ಸಮಾನತೆ ಬರಬೇಕು, ಸಾಮಾಜಿಕವಾಗಿ ಸಮಾನತೆ ಬರಬೇಕು. ಆಗ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಈ ಮಾತುಗಳನ್ನ 12ನೇ ಶತಮಾನದಲ್ಲೇ ಬಸವಾದಿ ಶರಣರು ಹೇಳಿದ್ರು ಅಂತಕ್ಕಂಥದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಸವಾದಿ ಶರಣರಿದಾರಲ್ಲ, ಈ ಸಮಾಜದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ಸಮಾಜದ ನಿರ್ಮಾಣ ಆಗ್ಬೇಕು. ಕಂದಾಚಾರಗಳು ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು. ಕಂದಾಚಾರಗಳು ಇರಬಾರದು, ಮೌಢ್ಯಗಳು ಇರಬಾರದು. ವೈಚಾರಿಕತೆ ಪ್ರತಿಯೊಬ್ಬರಲ್ಲೂ ಕೂಡ ಬೆಳೀಬೇಕು ಅಂತಕ್ಕಂಥದನ್ನ ಅವರು ಪ್ರತಿಪಾದನೆಯನ್ನ ಮಾಡಿದ್ರು. ವೈಚಾರಿಕತೆ ಬೆಳೀಬೇಕು. ಯಾಕಂದರೆ ಇವತ್ತು ಕೂಡ ವೈಚಾರಿಕತೆ ಬೆಳೆದಿಲ್ಲ. ಅನೇಕ ಜನ ವಿದ್ಯಾವಂತರು ಕಂದಾಚಾರಗಳಿಗೆ, ಗೊಡ್ಡು ಸಂಪ್ರದಾಯಗಳಿಗೆ ಜೋತ್ ಬೀಳ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ನಾವು ಕಾಣ್ತೇವೆ. ನಾನು
ಅಂತ ವಾದ ಮಾಡಕ್ ಹೋಗಲ್ಲ. ದೇವ್ರಿದಾನೆ, ಆದ್ರೆ ಎಲ್ಲೆಲ್ಲೂ ದೇವ್ರಿದಾನೆ. ದೇವರು ಒಂದೇ ಕಡೆ ಇಲ್ಲ. ದೇವರು ಸರ್ವವ್ಯಾಪಿ, ಸರ್ವವ್ಯಾಪಿ. ಅದಕ್ಕೋಸ್ಕರನೇ ಬಸವಾದಿ ಶರಣರು ನಿನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿರೋದು. ದೇವರು ಇಲ್ಲೇ ಇದ್ದಾನೆ. ದೇವರಿಗೆ ವಂಚನೆ ಮಾಡಿ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರು ಜನರು ತಪ್ಪು ತಿಳ್ಕೊಂಡಿದ್ರೆ ನಾವು ಏನ್ ಮಾಡಿದ್ರು ಕೂಡ ಹೋಗಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಬಿಟ್ರೆ ಅಥವಾ ತೀರ್ಥಯಾತ್ರೆ ಮಾಡ್ಬಿಟ್ರೆ ನಮ್ಗೆಲ್ಲ ಪರಿಹಾರ ಆಗ್ಬಿಡ್ತದೆ ಅಂತ ತಿಳ್ಕೊಂಡಿದ್ರೆ ಅದರಂತ ಮೂರ್ಖತನ ಬೇರೆ ಯಾವುದೂ ಇಲ್ಲ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಇವರು ನೋಡ್ತಾ ಇರ್ತಾನಲ್ಲ ಇಲ್ಲಿ, ನಾವು ಆತ್ಮವಂಚನೆ ಮಾಡ್ತಾ ಇದ್ದೀವೋ ಅಥವಾ ಆತ್ಮಸಾಕ್ಷಿಯ ರೀತಿಯಲ್ಲಿ ನಡ್ಕತ್ತಾ ಇದ್ದೀವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥದ್ದೇ ದೇವರಿಗೆ ಸಲ್ಲಿಸ್ತಕ್ಕಂಥ ನಿಜವಾದಂತ ಭಕ್ತಿ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ. ನಿಜವಾದಂತ ಮನುಷ್ಯ ಇನ್ನೊಬ್ಬರು ಮನುಷ್ಯನನ್ನು ಪ್ರೀತಿಸೋದಿದೆಯಲ್ಲ, ಅದಕ್ಕೆ ಬಸವಾದಿ ಶರಣರು ಹೇಳಿದ್ರು, ಎಲ್ಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ. ಎಲ್ಲವೋ ಎಂದರೆ ನರಕ, ಅಯ್ಯ ಅಯ್ಯ ಅಂತಂದ್ರೆ ಅದೇ ಸ್ವರ್ಗ. ಅದರಿಂದ ಸ್ವರ್ಗ ನರಕ ಎಲ್ಲೂ ಇಲ್ಲ. ಸ್ವರ್ಗ ನರಕ ಎಲ್ಲೂ ಇಲ್ಲ. ನಿಮ್ಮ ನಡವಳಿಕೆಯಲ್ಲಿದೆ. ಸ್ವರ್ಗ ಮತ್ತು ನರಕ ನಿಮ್ಮ ನಡವಳಿಕೆಯಲ್ಲಿದೆ. ಅದಕ್ಕೋಸ್ಕರ ಇನ್ನೊಬ್ಬರನ್ನ ಗೌರವದಿಂದ ಕಾಣ್ತಕ್ಕಂಥ, ಪ್ರೀತಿಯಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಎಲ್ಲವೋ ಅಂತ ಹೇಳ್ಬೇಡಪ್ಪ, ಅಯ್ಯ ಅಂತ ಕರಿ. ಎಲ್ಲವೋ ಅಂತ ಹೇಳ್ಬೇಡ, ಅದು ನೀ ನರಕ ಕೊಟ್ಟೋಗ್ಬಿಡ್ತ, ನರಕ ಅಂತ ಹೇಳ್ತೀವಲ್ಲ, ಆ ನರಕ ಆಗ್ಬಿಡ್ತದೆ, ಬೇಡ ಅಂತ ಹೇಳುದು. ನರಕ ಸ್ವರ್ಗ ಏನು ಇಲ್ಲ, ಎಲ್ಲ ನರಕ ಸ್ವರ್ಗ ಇಲ್ಲೇ ಇಲ್ಲ. ಎಂತ ಮಹತ್ತರವಾದಂತ ಮೌಲ್ಯಗಳನ್ನ ಸಮಾಜಕ್ಕೆ ಕೊಟ್ಟೋಗಿದ್ದಾರೆ. ಅದು ಧರ್ಮದ ಬಗ್ಗೆನೂ ಕೂಡ ಬಹಳ ದೊಡ್ಡ ವ್ಯಾಖ್ಯಾನ ಮಾಡ್ತಾರೆ. ದಯೇ ಧರ್ಮದ ಮೂಲವಯ್ಯ, ದಯೇ ಧರ್ಮದ ಮೂಲವಯ್ಯ, ದಯೆಯಿಲ್ಲದ ಧರ್ಮವ್ಯಾವುದಯ್ಯ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ದಾರೆ. ಆಮೇಲೆ ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯಕ್ಕೆ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಯಾಕಂತಂದ್ರೆ ಧರ್ಮ, ಭಾಷೆ, ಸಂಸ್ಕೃತಿ ಎಲ್ಲವೂ ಕೂಡ ಜನರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಭಾಷೆನಲ್ಲಿ ಆಗಬಾರದು. ಜನರು ಆಡ್ತಕ್ಕಂಥ ಆಡು ಭಾಷೆನಲ್ಲಿ ಧರ್ಮ ಪ್ರಚಾರ ಆಗಬೇಕು, ಧರ್ಮ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ವಚನ ಸಾಹಿತ್ಯದ ಮೂಲಕ ಇಡೀ ಸಮಾಜಕ್ಕೆ ಅವರು ಗೊತ್ತಾಗ್ತಕ್ಕಂಥ ಭಾಷೆನಲ್ಲಿ ಧರ್ಮವನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಬಸವಾದಿ ಶರಣರು ಮಾಡಿದ್ರು. ಇದನ್ನ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ತೀವಿ. ಯಾಕಂತಂದ್ರೆ ಅಂದು 12ನೇ ಶತಮಾನದಲ್ಲಿ ಜನರಿಗೆ ಶಿಕ್ಷಣ ಇರಲಿಲ್ಲ. ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾಗಿದ್ರು. ಅವರಿಗೆ ಶಿಕ್ಷಣ ಗೊತ್ತಿರಲಿಲ್ಲ. ಸಂಸ್ಕೃತ ಅಂತೂ ಗೊತ್ತೇ ಇರಲಿಲ್ಲ. ಸಂಸ್ಕೃತ ಅಂತೂ ಗೊತ್ತೇ ಇಲ್ಲ, ನನಗೆ ಗೊತ್ತಿಲ್ಲ ಸಂಸ್ಕೃತ. ಯಾರು ಸಂಸ್ಕೃತ ಓದಿದ್ರು ಸ್ವಾಮೀಜಿಗಳು ಗೊತ್ತಿರಬೇಕು ಅನ್ನೋ ಕಾಣಿಸುತ್ತೆ. ಅವ್ರಿಗೋಸ್ಕರ ಗೊತ್ತಿರಬೇಕು. ನಾವೇನು ಸಂಸ್ಕೃತ ಓದಿಲ್ಲ. ನಮಗೆ ನಂಜೇಗೌಡ ಅಂತ ಒಬ್ರು ಮೇಷ್ಟ್ರಿದ್ರು, ಇವ್ರ ಮಕ್ಕಳು ಕುಣಿತ ಕಲಿಸ್ತಾ ಇದ್ರು. ಅವರು ನಮಗೆ ಈ ಎಂತದು ಸಂಸ್ಕೃತ ಪಾಠ ಹೇಳ್ಕೊಡೋರು. ಅವ್ರ ಆಮೇಲೆ ಸ್ವಲ್ಪ ದಿನ, ಒಂದು ವಾರ 15 ದಿನಕ್ಕೆ ನಮಗೆ ನಿಲ್ಲಿಸ್ಬಿಟ್ರು ವಿದ್ಯೆ ಕಲಿಸೋದನ್ನ. ಅಮರ ಕೋಶ ಅಂತ ಹೇಳ್ಕೊಡ್ತಾ ಇದ್ರು. ಯಶ್ಯ ಜ್ಞಾನ ದಯಾ ಸಿಂಧು ಅಂತ ಹೇಳ್ಕೊಡೋರು. ನಾನು ಅದು ಬೈಪಾಠ ಮಾಡ್ತಾ ಇದ್ನ ಹೊರತು ನನ್ಗೆ ಅದರ ಅರ್ಥ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹಂಗೆ ಜನರಿಗೆ ಧರ್ಮ ಬೋಧನೆ ಮಾಡೋದು ಅವರ ಭಾಷೆನಲ್ಲಿ ಜನರಿಗೆ ಜನರು ಆಡ್ತಕ್ಕಂಥ ಭಾಷೆ
ಆ ಭಾಷೆನಲ್ಲಿ ಜನರಿಗೆ ಧರ್ಮ ಬೋಧನೆ ಮಾಡಿದಾಗ ಧರ್ಮ ಅಂದ್ರೆ ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಅದಕ್ಕೆ ಬಸವಾದಿ ಶರಣರು ಧರ್ಮ ಅಂದ್ರೆ ಏನು ಅನ್ನೋದಕ್ಕೆ ಅರ್ಥ ವಿವರಣೆ ಏನಪ್ಪ ಕೊಡ್ತಾರೆ ಅಂದ್ರೆ ದಯೆಯೇ ಧರ್ಮದ ಮೂಲಭೂತ. ದಯೆ ಇಲ್ಲದ ಧರ್ಮ ಯಾವುದಯ್ಯ? ಎಷ್ಟು ಸುಲಭವಾಗಿ ನೋಡಿ ಅರ್ಥ ಆಗುತ್ತೆ. ಸಂಸ್ಕೃತಿಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಜನರ ಆಡು ಭಾಷೆನಲ್ಲಿ ವಚನಗಳನ್ನ ರಚನೆ ಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಎಲ್ರಿಗೂ ಅರ್ಥ ಆಗುತ್ತಲ್ಲ? ಎಲ್ರಿಗೂ ಅರ್ಥ ಆಗುತ್ತಲ್ಲ? ಇವನಾರವ ಅಂತ ಅನ್ಬೇಡಿ. ಇದು ಬಸವಣ್ಣವ್ರು ಹೇಳದಂತ ಮಾತು. ಇವನಾರವ ಅನ್ಬೇಡಿ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ. ವಚನ ಹೇಳೋದು ಬರೀ ವಚನ ಹೇಳಕ್ಕೋಸ್ಕರ ಅಲ್ಲ. ಬಸವಾದಿ ಶರಣರು ನುಡಿದಂತೆ ನಡೆದ್ರು. ಕೃತಿ ಮತ್ತು ಮಾತು ವ್ಯತ್ಯಾಸ ಇರಲಿಲ್ಲ. ಏನ್ ಮಾತನಾಡ್ತಾರೆ, ಏನ್ ಬೋಧನೆ ಮಾಡ್ತಾರೆ, ಅದರಂತೆ ಅವರ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡಿತ್ತು. ನಮಗೂ ಅವ್ರಿಗೂ ಬಹುತೇಕ ಜನ ನಮ್ಮಲ್ಲಿ ನುಡಿದಂತೆ ನಡೆಯಲ್ಲ. ಅದು ರಾಜಕಾರಣಿಗಳಿರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಎಲ್ಲರೂ ಅಲ್ಲ. ಕೆಲವರು ಅಲ್ಲ. ಕೆಲವರು ನುಡಿದಂತೆ ನಡೀತಕ್ಕಂಥ ಕೆಲಸ ಮಾಡಲ್ಲ. ಅದಕ್ಕೆ ನಾವು ಅಧಿಕಾರಕ್ಕೆ ಬಂದಾಗ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. 2013ರಿಂದ 2018ರವರೆಗೆ ನಾನು ಅಧಿಕಾರದಲ್ಲಿ ಮೊದಲನೇ ಸಲ ಮುಖ್ಯಮಂತ್ರಿಯಾಗಿದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿ ಜನರ ವಿಶ್ವಾಸವನ್ನ ಪ್ರೀತಿಯನ್ನ ಗಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಚುನಾವಣೆಗಿಂತ ಪೂರ್ವದಲ್ಲಿ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅಧಿಕಾರಕ್ಕೆ ಬಂದ್ರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ಈಗ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳನ್ನ 8 ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೇವೆ. 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ. ಮುಂದಿನ ವರ್ಷ 24-25ಕ್ಕೆ 56,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ನೀವೇ ನಮ್ಮ ಮಾಲೀಕರು. ಸಮಾಜದಲ್ಲಿ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಎಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಬಸವಾದಿ ಶರಣರು ಕಂಡಿದ್ದಂತ ಸಮ ಸಮಾಜ ನಿರ್ಮಾಣ ಅದನ್ನೇ ಅಂಬೇಡ್ಕರ್ ಅವರು ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ಮೇಲೆ ಅದರ ಮೇಲೆ ನಿಂತಾಗ ಮಾತ್ರ ಆ ಸೌಧ ಉಳಿಲಿಕ್ಕೆ ಸಾಧ್ಯ. ಹೋದ್ರೆ ಅಸಮಾನತೆ ಮುಂದುವರೆದ್ರೆ, ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮುಂದುವರೆದ್ರೆ, ಸಾಮಾಜಿಕ ಅಸಮಾನತೆ ಮುಂದುವರೆದ್ರೆ, ಆರ್ಥಿಕ ಅಸಮಾನತೆ ಮುಂದುವರೆದ್ರೆ, ಯಾವ ಜನ ಅಸಮಾನತೆಯಿಂದ ನರಳುತ್ತಾರೆ ಅದೇ ಜನ ರಾಜಕೀಯ ಪ್ರಜಾಪ್ರಭುತ್ವದ ಸೌಧವನ್ನ ಧ್ವಂಸ ಮಾಡ್ತಾರೆ. ಎಚ್ಚರಿಕೆಯಿಂದಿರಿ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ಬಸವಾದಿ ಶರಣರು ಪ್ರತಿಪಾದನೆ ಮಾಡಿ ಸರ್ಕಾರ ಬಸವಾದಿ ಶರಣರ ಬಗ್ಗೆ ಅಪಾರವಾದಂತ
ಬಸವಾದಿ ಶರಣರು ಹೇಳಿದಂತ ವಿಚಾರಗಳು ನಮಗೆ ಪ್ರೇರಣೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ. ಅದರಿಂದ ನೀವೆಲ್ಲರೂ ಕೂಡ ಬಿಜಾಪುರ ಬೀದರ್ ಅಲ್ಲಿ ನಾನು ಸ್ವಾಮೀಜಿಯವರು ಪ್ರಜಾಧ್ವನಿ ಬಂದಾಗ ಸ್ವಾಮೀಜಿಯವರು ಬಂದಿದ್ದೆ. ಬಸವಲಿಂಗ ಪಟ್ಟದೇವರು ಭೇಟಿ ಮಾಡಿ ಅವ್ರು ಹೇಳಿದ್ರು, ಅವತ್ತೇ ಹೇಳಿದ್ರು, ಗೊತ್ತಿಲ್ಲ ನನಗೆ ಯಾವ ಸ್ಪಾಂಟೇನಿಯಸ್ ಆಗಿ ಬಂದಿತ್ತು ಅವ್ರಿಗೆ, ನೀವು ಮುಂದಿನ ಮುಖ್ಯಮಂತ್ರಿ ಆಗ್ತೀರಿ ಅಂತ ಆಶೀರ್ವಾದ, ಮುಂದಿನ ಮುಖ್ಯಮಂತ್ರಿ ಆಗ್ತೀರಿ ಅಂತೇಳಿ. ಇವತ್ತು ಅವರ ನೇತೃತ್ವದಲ್ಲಿ ಅನೇಕ ಸ್ವಾಮೀಜಿಗಳು ಸೇರಿ ನನಗೆ ಅಭಿನಂದನೆಯನ್ನ ಮಾಡಿದ್ದಾರೆ. ನನಗೆ ಅಭಿನಂದನೆ ಮಾಡಿದ್ದಾರೆ. ನಾನು ಅದಕ್ಕೆ ಪೂಜ್ಯ ಎಲ್ಲ ಸ್ವಾಮೀಜಿಯವರಿಗೆ ಮತ್ತೆ ಎಲ್ಲ ರಾಜಕೀಯ ಮುಖಂಡರುಗಳಿಗೆ ನಾನು ವಿನಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದದ್ದು ನನಗೆ ಸಲ್ತಕ್ಕಂಥದ್ದಲ್ಲ, ಈ ಕನ್ನಡಿಗರಿಗೆ 7 ಕೋಟಿ ಕನ್ನಡಿಗರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಈ ಸೌಭಾಗ್ಯ ಸಿಕ್ತಲ್ಲ ಅಂತಕ್ಕಂಥದ್ದೇ ದೊಡ್ಡ ಅಭಿನಂದನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ, ಸೌಭಾಗ್ಯ ಸಾಂಸ್ಕೃತಿಕ ನಾಯಕ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಕ್ಕಂಥ ಅವಕಾಶ ಸಿಕ್ತಲ್ಲ, ಇದೇ ನನ್ನ ಸೌಭಾಗ್ಯ ಅಂತಕ್ಕಂಥ ಮಾತುಗಳನ್ನ ನನಗೆ ಇದು 2ನೇ ಸಾರಿ ಅಭಿನಂದನೆ ಮಾಡ್ತಾ ಇರೋದು. ಮೊದಲನೇ ಸಾರಿ ಆಗ ಈಶ್ವರ ಶ್ಯಾಮನೂರು ಬೆಂಗಳೂರಿನಲ್ಲಿ ಅರಮನೆಯಲ್ಲಿ ಬಸವಣ್ಣವರ ಫೋಟೋವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಟಿದ್ದಕ್ಕೆ ನನಗೆ ಮೊದಲು ಅಭಿನಂದನೆಯನ್ನು ಮಾಡಿದೆ. ಅಕ್ಕ ಮಹಾದೇವಿ ಅವರ ಹೆಸರನ್ನ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೆಸರಿಟ್ಟಿದ್ದಕ್ಕೆ ಎರಡೂ ಸೇರಿಸಿ ನನಗೆ ಅಭಿನಂದನೆಯನ್ನು ಮಾಡಿದೆ. ಅವತ್ತು ಅಭಿನಂದನೆ, ಇವತ್ತು ಮಾಡದಂತ ಅಭಿನಂದನೆ ಇದೆಯಲ್ಲ, ಇದು ಒಂದು ಅವಿಸ್ಮರಣೀಯ ಅಭಿನಂದನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಜೀವನದಲ್ಲಿ ಇದು ಒಂದು ಚಿರಸ್ಮರಣೀಯ ಘಟನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈ ಅಭಿನಂದನೆ ಏನು ಮಾಡಿದ್ದಾರೆ, ಈ ಅಭಿನಂದನೆಯನ್ನ ಕರ್ನಾಟಕದ 7 ಕೋಟಿ ಜನರಿಗೆ ಅರ್ಪಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತು, 7 ಕೋಟಿ ಜನರಿಗೆ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಬಹಳ ಜನ ಅಪಪ್ರಚಾರ ಮಾಡ್ತಾರೆ, ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ. ನೀವೆಲ್ಲ ಬಜೆಟ್ ನೋಡಬೇಕು. ಮುಂದಿನ ವರ್ಷಕ್ಕೆ 56,000 ಕೋಟಿ ರೂಪಾಯಿ ಇಟ್ಟಿದ್ದೇವೆ. ನಾವು ಮುಂದಿನ ವರ್ಷ ಅಷ್ಟೇ ಅಲ್ಲ, 5 ವರ್ಷ ಜನ ನಮಗೇನು ಆಶೀರ್ವಾದ ಮಾಡಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. 5 ವರ್ಷನೂ ಕೂಡ ಈ 5 ಗ್ಯಾರಂಟಿಗಳನ್ನ ಮುಂದುವರಿಸತಕ್ಕಂಥ, ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ, ಮಹಿಳೆಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ಯಾಕಂತಂದ್ರೆ ಸಮಾಜ ಸ್ವಾಸ್ಥ್ಯ ಆದಾಗ ಮಾತ್ರ ಸಮಾನತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ, ಎಲ್ಲರೂ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಸ್ವಾಮೀಜಿಯವರು ವಚನ ಸಾಹಿತ್ಯ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು ಅವರು ಭಾಷಣದಲ್ಲಿ ಹೇಳಿದ್ದಾರೆ. ನಾನು ಮುಂದಿನ ವರ್ಷ ಈ ವಚನ ಸಾಹಿತ್ಯ ವಿಶ್ವವಿದ್ಯಾನಿಲಯವನ್ನ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮತ್ತೊಮ್ಮೆ ಎಲ್ಲ ಸ್ವಾಮೀಜಿಯವರಿಗೆ, ಎಲ್ಲ ರಾಜಕೀಯ ನಾಯಕರುಗಳಿಗೆ ಧನ್ಯವಾದಗಳನ್ನು ಹೇಳಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್,
ಜೈ ಕರ್ನಾಟಕ, ಜೈ ವಿಶ್ವಗುರು ಬಸವಣ್ಣ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೋರಾದ ಚಪ್ಪಾಳೆ ತಟ್ಟೋಣ. ಇದು ನಮ್ಮ ಕಲ್ಯಾಣದ ಇತಿಹಾಸದ ಕಾರ್ಯಕ್ರಮ ಸಾಕ್ಷಿ ಆಯಿತು. ಕರ್ನಾಟಕದ ಕರುನಾಡಿನ ಹೆಮ್ಮೆಯ ದೊರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಪರವಾಗಿ ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬಸವ ಕಲ್ಯಾಣ್, ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು, ಲಿಂಗಾಯತ ಮಠಾಧೀಶರ ಒಕ್ಕೂಟ ವತಿಯಿಂದ ಈ ಸಭೆ ಅದ್ಭುತವಾಗಿ ಯಶಸ್ಸು ಕಂಡಿತು. ನಾಡಿನ ಎಲ್ಲಾ ಮಠಾಧೀಶರು ಪೂಜ್ಯರು ಬಂದು ಈ ಕಾರ್ಯಕ್ರಮದ ಸನ್ನಿಧಾನ ವಹಿಸಿ ಹಾರೈಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಎಲ್ಲ ಸಚಿವರುಗಳಿಗೆ, ಶಾಸಕರುಗಳಿಗೆ, ಮಾಜಿ ಸಚಿವರಿಗೆ, ಮಾಜಿ ಶಾಸಕರುಗಳಿಗೆ, ವಿಧಾನ ಪರಿಷತ್ತಿನ ಸದಸ್ಯರಿಗೂ, ಗೌರವಾನ್ವಿತ ಎಲ್ಲ ಗಣ್ಯಾತಿಗಣ್ಯರಿಗೂ, ಮುಖಂಡರಿಗೂ, ಎಲ್ಲ ಘಟಕದ ಅಧ್ಯಕ್ಷರುಗಳಿಗೂ, ನಮ್ಮ ಪತ್ರಕರ್ತರಿಗೂ, ಪೊಲೀಸ್ ಸಿಬ್ಬಂದಿ ಅಧಿಕಾರಿ ಬಳಗಕ್ಕೂ, ಎಲ್ಲ ಅಧಿಕಾರಿಗಳಿಗೂ ಹಾಗೂ ಸಮಸ್ತ ಸಕಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಯ ಶರಣಾರ್ಥಿಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗವತಿ ಹರ ಹರ ಮಹಾದೇವ. ಈ ಕಾರ್ಯಕ್ರಮದ ನಿರ್ವಹಣೆ ಮಾಡಿರು ಶ್ರೀ ನವಲಿಂಗ ಪಾಟೀಲ್, ಖ್ಯಾತ ಆಕಾಶವಾಣಿ ದೂರದರ್ಶನ ಕಲಾವಿದರು. ಈ ಕಾರ್ಯಕ್ರಮ